ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಿಖಿಲರ ಮಾತ ಮೋಕೆಡೆದ್ಕೊಂಡು ಪೊಸಕೊರಲ್ದ ಇನ್ನಿತ ಸುದ್ದಿಗೊಂಚಲನ್ನು ಶುರು ಮಾಡ್ತಂದಲ್ಲ. ನಿಮ್ಮ ಕನಸಿನ ಮನೆಯನ್ನು ಸುದೃಢಗೊಳಿಸಿ ಸೌಂದರ್ಯವನ್ನು ಇಮ್ಮಡಿಯಾಗಿಸುತ್ತದೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ. ಟೆಲಿಸ್ಕೋಪಿಕ್ ಚಾನಲ್, ಆಟೋಗ್ಲೋಸ್ ಹಿಂಜಸ್, ಮೇನ್ ಡೋರ್ ಹಿಂಜಸ್, ವಾರ್ಡ್ರೋಬ್ ಹ್ಯಾಂಡಲ್ಗಳು, ಪ್ಲೈವುಡ್, ಲ್ಯಾಮಿನೇಟ್ಸ್, ಬಾತ್ರೂಮ್ ಫಿಟ್ಟಿಂಗ್ಗಳು, ಡಿಜಿಟಲ್ ಲಾಕ್ಗಳು, ಸ್ಲೈಡಿಂಗ್ ವಾರ್ಡ್ರೋಬ್ ಫಿಟ್ಟಿಂಗ್ಗಳು, ಮಾಡ್ಯುಲರ್ ಕಿಚನ್ ಅಸೆಸರೀಸ್, ಚಾರ್ಕೋಲ್ ಶೀಟ್ಗಳು ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ನಿಮ್ಮ ಮೊದಲ ಆಯ್ಕೆಯಾಗಲಿ ರಿಷಿ ಹಾರ್ಡ್ವೇರ್ಸ್. ಕದ್ರಿ ಮಲ್ಲಿಕಟ್ಟೆಯ ರಿಷಿ ಹಾರ್ಡ್ವೇರ್ನ ನವೀಕೃತ ಸುಂದರ ಮಳಿಗೆ ಹಾಗೂ ಮಾರ್ನಮಿಕಟ್ಟೆಯ ಶಿಲ್ಪಿ ಹಾರ್ಡ್ವೇರ್ ಮಳಿಗೆಗೆ ಹಿಂದೆ ಭೇಟಿ ನೀಡಿ. ಸುದ್ದಿಗೊಂಚಲಿಗೆ ಸ್ವಾಗತ. ದೇರಳಕಟ್ಟೆ ನಾಟಕಲ್ ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆದ 3ನೇ ವರ್ಷದ ಪದವಿ ಪ್ರದಾನ ಲೇಸು ಅಂಚನೆ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯ ನಡಪೈನ ಪರೀಕ್ಷೆಡು ರಾಜ್ಯಗೆ ಸುರುತ ಸ್ಥಾನ ಪಡೆಯಿನ ಕಣಚೂರು ವೈದ್ಯಕೀಯ ಸಂಸ್ಥೆದ ವಿದ್ಯಾರ್ಥಿನಿ ಮಧುರಾ ಕೆ ಐರೆಗ್ ಡಾಕ್ಟರ್ ಹಾಜಿ UK ಮೋನು ಬಂಗಾರದ ಪದಕ ಪ್ರದಾನ ಲೇಸು ಕಾರ್ಯಕ್ರಮ ಕಣಚೂರು ಕ್ಯಾಂಪಸ್ ಶನಿವಾರ ನಡೆತನು. ನಾಟಕಲ್ ಕನಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆದ 3ನೇ ಪದವಿ ಪ್ರದಾನ ಕಾರ್ಯಕ್ರಮವೊಕ್ಕ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯ ನಡಪಾಯಿನ ಪರೀಕ್ಷೆಡು ರಾಜ್ಯಕ್ಕೆ ಸುರೂತ ರ್ಯಾಂಕ್ ಪಡೆಯಿನ ಕನಚೂರು ವೈದ್ಯಕೀಯ ಕಾಲೇಜ್ದ ಮಧುರಾ ಕೆ ಐರೆಗ್ ಡಾಕ್ಟರ್ ಹಾಜಿ UK ಮೋನು ಬಂಗಾರದ ಪದಕ ಪ್ರದಾನ ಕಾರ್ಯಕ್ರಮನು ಕನಚೂರು ವಟಾರುಡು ಶನಿವಾರ ನಡಪಾಯಿರು. ಈ ಪೊರ್ತುಡು ಕನಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಕನಚೂರು ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ಕನಚೂರು ಕಾಲೇಜ್ ಆಫ್ ಫಿಸಿಯೋಥೆರಪಿ, ಕನಚೂರು ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ದ ಪದವಿ ಬೊಕ್ಕ ಸ್ನಾತಕೋತ್ತರ ಪದವಿ ಪೂರೈಸಾಯಿನ 321 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಲ್ತೆರು. Dr. A.R. Bharadwaj, son of Mr. S. Ajay Kumar and Mrs. S. Rajeshwari. Dr. Abdul Rahman Suhafki, son of Mr. Mohammad Sharif and Mrs. Mahida Sharif. Dr. Abhishek U.M., son of Mr. Narayan A.M. and Mrs. Sri Rajani K.G. ಪದವಿ ಪ್ರದಾನ ಮಲ್ತಿನ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ದ ಸಹ ಕುಲಾಧಿಪತಿ ಡಾಕ್ಟರ್ HS ಬಲ್ಲಾಲ್ ರೆಡ್ಡಿ ಪಾತೆರೊಂದು ಅಂತಾರಾಷ್ಟ್ರೀಯ ಮಟ್ಟದ ವೈದ್ಯಕೀಯ ಕ್ಷೇತ್ರದ ಮಲ್ಲ ಮಾನ್ಯತೆ ಪಡೆಯೋಣ ಮಾಹಿ ಸ್ಥಾಪನೆ ಮಲ್ತಿನ TMA ಪೈಯರ್ ಪ್ರಾಥಮಿಕ ಶಿಕ್ಷಣ ಸಂಸ್ಥೆನ ಶುರು ಮಲ್ತದು. ಆ ಮೂಲಕ ಉನ್ನತ ಶಿಕ್ಷಣ ಸಂಸ್ಥೆಲದ ಸ್ಥಾಪನೆ ಮಲ್ತದೇರು ಪಂಡದ ತೆರಪಾಯರು. So we have 3 at Manipal and 1 at Mangalore, basically to cater to the needs of MBBS students as well as dental students. And what we do is we usually have these bhashanas, lectures first, because if you have the lecture at the end, what we have observed in the beginning, nobody will be there. They have to address to the empty chairs. That's why we thought that will be an embarrassment for the chief guest or any guest you call. So we have changed it. All the addresses, bhashanas will happen first and then the degrees will be given. But still, I am very impressed here. Mohammad Ismail, a good friend of mine, who was my colleague at KMC Bangalore, he was telling, look sir, look at the number of people, the discipline that we observe. My congratulations to the entire management of Kanachu for maintaining this discipline. This discipline is very important in life for you to come up in life. So first I would like to congratulate all the graduates for becoming graduates. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿವಿಧ ಸಿಂಡಿಕೇಟ್ ಸದಸ್ಯರು UT ಇಫ್ತಿಕಾರ್ ಅಲಿ ಪಾತೆರೊಂದು ಕನಚೂರು ವೈದ್ಯಕೀಯ ಕಾಲೇಜ್ದ ವಿದ್ಯಾರ್ಥಿನಿ ರಾಜ್ಯಕ್ಕೆ ಸುರೂತ ಸ್ಥಾನ ಪಡೆಯುವನೊಟ್ಟಿಗೆ ಬೇರೆ ಬೇರೆ ವಿದ್ಯಾರ್ಥಿಗಳನ್ನ ರಾಜ್ಯ ಮಟ್ಟದ ಸಾಧನೆ ಸಂಸ್ಥೆದ ಹಿರಿಮೆನೆ ಜಾಸ್ತಿ ಮಲ್ತದನ್ನು ಪಂಡದ ತೆರಪಾಯರು. Give a standing ovation to your parents
who has family stood sitting behind you and your teachers. Thank you, graduates. Thank you, parents. Please sit. Then when it comes to equal partner in healthcare, as Sir said, Bala Sir said, you nurses like COVID warriors, rehabilitation like physiotherapy, allied courses are very crucial here and abroad. The placements and the way you work under the doctors, wherever you are equally in healthcare. And your medicine doctors have always told, Madura is an example today. Madura has become brand ambassador of Kanachur. I got a lot of phone calls from Bangalore seeing Kanachur ad in the newspaper. First time, sir, Kanachur Mono sir has created history, putting a full page ad for the graduation day, and that come all over the state newspapers. I could get call from vice chancellors, registers, talking about institute, talking about first rank Madura and other toppers like Praveena, Ashita, then Kubera, all the toppers from different fields. I congratulate them and wish you success. I'm proud I'm the certificate from Rajiv Gandhi and your Rajiv Gandhi students. I'm not going to talk much. I wish Zohra Aunty and Kanachur sir good health and few more 100 years to come to serve the Kanachur College and a small place like Natakal, which comes under my father's and dad's constituency. Thank you for building up the institution in this place. And thank you, Ballal sir. I was scared to sit next to you. I'm the first time sharing the dais with you. ಕನಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರು ಡಾಕ್ಟರ್ ಯುಕೆ ಮೋನು ಪಾತೆರೊಂದು ವೈದ್ಯಕೀಯ ಶಿಕ್ಷಣದ ಸುರುಟು ಪಂಡಿನ ಕೆಬಿ ಪಾತೆರಿಗೆ ಪದವೀಧರರು ಗೌರವ ಕೊಡ್ದು ಬುಲೆದು ಉಂತದಿತ್ತದು ಅಕ್ಲೇನ ಉಜ್ವಲ ಭವಿಷ್ಯದ ಒಟ್ಟಿಗೆ ಸಂಸ್ಥೆಗಳ ಪುದರ್ ಕನ್ನತದಿರು ಪಂಡದು ತೆರಪಾಯಿರು. ಅದು ಇಫ್ತಿಕಾರಲ್ಲಿ ಹೇಳಿದ ಮಾತನ್ನೇ ಪುನರಪಿ ಮಾಡ್ತೇನೆ. ಕಳೆದ 5 ವರ್ಷದಲ್ಲಿ ಈ ಸಂಸ್ಥೆಯಲ್ಲಿ ನೀವು ಕಲ್ತಿದ್ದೀರಿ. 5 ವರ್ಷದ ಹಿಂದೆ ನೀವು ಬಂದು ಇದೇ ಥರ ನಾನು ನಮ್ಮ ಲೆಕ್ಚರ್ ಹಾಲ್ನಲ್ಲಿ ನಿಮಗೊಂದು ಕಿವಿ ಮಾತು ಹೇಳಿದ್ದೆ. ನೀವು ಅತ್ಯಂತ ಪ್ರಬುದ್ಧರಾಗಿ 5 ವರ್ಷ ನೀವು ನಮ್ಮೊಟ್ಟಿಗೆ ಇರ್ತೀರಿ. ನೀವು ಅತ್ಯಂತ ಜಾಗರೂಕತೆಯಿಂದ ಈ ಒಂದು ಡಿಗ್ರಿಯನ್ನು ನೀವು ಪಡ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡಬೇಕು. ನೀವು ಯಾವುದೇ ಸ್ನೇಹಚಾರ, ಯಾವುದೇ ಒತ್ತಡಗಳಿಗೆ ಮಣಿಯಬಾರದು. ನಿಮ್ಮ ತಾಯಿ ತಂದೆಯವರು ಅತ್ಯಂತ ಭರವಸೆಯಿಂದ ಕಣಚೂರು ಸಂಸ್ಥೆಗೆ ನಿಮ್ಮನ್ನು ಕಳಿಸಿಕೊಟ್ಟಿದ್ದಾರೆ. ನೀವು ಆ ಪ್ರಕಾರ ಅವರ ಆಸೆ ಆಕಾಂಕ್ಷೆಗಳಿಗೆ, ತಾಯಿ ತಂದೆಯವರ ಆಸೆ ಆಕಾಂಕ್ಷೆಗಳಿಗೆ ಚ್ಯುತಿ ಬಾರದ ಹಾಗೆ ನೀವು ನಡ್ಕೊಳ್ಬೇಕು ಅಂತ ಹೇಳುವ ಒಂದು ಕಿವಿ ಮಾತನ್ನು ನೀವು ಅವತ್ತು ನಾನು ನಿಮ್ಮನ್ನು ಅಡ್ಮಿಷನ್ ಮಾಡುವ ದಿನದಂದು ನಾನು ಹೇಳಿದ್ದೆ. ಇವತ್ತು ನನಗೆ ಮತ್ತೊಮ್ಮೆ ನಿಮ್ಮ ಕೈಯಲ್ಲಿ ನಿಮ್ಮ ಮುಂದೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬೇರೆ ಏನನ್ನು ಹೇಳುವುದಿಲ್ಲ. ನಿಮ್ಮಲ್ಲಿ ಎಷ್ಟೇ ಹಣ ಇದ್ದವರಾಗಲಿ, ಎಷ್ಟೇ ಕಷ್ಟದಲ್ಲಿದ್ದವರಾಗಲಿ, ನಿಮ್ಮನ್ನು ಈ ಹಂತಕ್ಕೆ ತರಲಿಕ್ಕೆ ಅವರು ಅನೇಕ ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಒಂದು ವೇಳೆ ವಯಸ್ಸಾಗಿರ್ಬೋದು ಅಥವಾ ఈ పొత్తుడు రాజీవ్ గాంధీ వివిధ ర్యాంక్ పడిన వైద్యకీయ కాలేజ్ದ 7 విద్యార్థులు, నర్సింగ్ విభాగದ 14 ವಿದ್ಯಾರ್ಥಿಗಳು, ಫಿಸಿಯೋಥೆರಪಿ ಪದವಿ ಬೊಕ್ಕ ಸ್ನಾತಕೋತ್ತರ ವಿಭಾಗದ 11 ವಿದ್ಯಾರ್ಥಿಗಳು ಬೊಕ್ಕ ಅಲೈಡ್ ಹೆಲ್ತ್ ಸೈನ್ಸ್ದ 2 ಪದವೀಧರರಿಗೆ ಮಾನಾದಿಗೆ ಮಲ್ತಿರು. ಕನಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ದ ಸ್ಥಾಪಕ ಬೊಕ್ಕ ಅಧ್ಯಕ್ಷರು ಡಾಕ್ಟರ್ ಹಾಜಿ ಯುಕೆ ಮೋನು ಪುದರ್ಡ್ ಸುರೂತ ಸರ್ತಿಗೆ 8 ಗ್ರಾಂ ತೂಕದ ಬಂಗಾರದ ಪದಕ ಉಪ್ಪುನ ದತ್ತ ನಿಧಿನ ಪ್ರತಿಭಾನ್ವಿತ ವಿದ್ಯಾರ್ಥಿಲಿನ ಸಾಧನೆಗಾದ ಸ್ಥಾಪಿಸಾದಿತ್ತಿದ್ದು ಈ ಸರ್ತಿ MBBS ಕರ್ನಾಟಕ ರಾಜ್ಯಕ್ಕೆ ಸುರೂತ ಸ್ಥಾನ ಪಡೆಯಿನ ಡಾಕ್ಟರ್ ಮಧುರಾ ಕೆಎರಿಗೆ ಕೊಟ್ಟು ಗೌರವಿಸಾಯಿರು. ಡಾಕ್ಟರ್ ಮಧುರಾ ಪಾತೆರೊಂದು ಕನಚೂರು ಕಾಲೇಜ್ದ 5 ವರ್ಷ ಶೈಕ್ಷಣಿಕ ಅನುಭವ ಅಪೂರ್ಣವಾಯಿನವು. ಎನ್ನ ಸಾಧನೆಗೆ ಪೋಷಕರು ಬೊಕ್ಕ ಕನಚೂರು ಶಿಕ್ಷಣ ಸಂಸ್ಥೆದ ಬೋಧಕಿಯರ್ನ ಮಾರ್ಗದರ್ಶನ, ಮುಲ್ಪದ ಶೈಕ್ಷಣಿಕ ಮೂಲ ಸೌಕರ್ಯ, ಆಡಳಿತ ಮಂಡಲದ ಸಹಕಾರದ ಸಾಧನೆ ಮಲ್ಪರೆ ಸಾಧ್ಯ ಆತನು ಪಂಡಿತ ತೆರಪಾಯಿರು. Here I quote the famous words of Dr. Bailey. Each day we are granted opportunity to make a difference in the lives of others, to alleviate suffering and to bring healing where there is pain. It's a responsibility that we have carried with humility and gratitude throughout our career, knowing that the
Today marks a significant milestone in our journey, the culmination of years of hard work, dedication, and unwavering commitment to the noble pursuit of medicine. As we gather here today to celebrate our graduation, we reflect not only on the countless hours spent in classrooms and hospitals, but also on the profound impact we are poised to make on the lives of our ಕನಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ನಿರ್ದೇಶಕಿ ಝಹ್ರಾ ಮೋನು, ಕನಚೂರು ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ಹರೀಶ್ ಶೆಟ್ಟಿ, ಕನಚೂರು ಆರೋಗ್ಯ ಶಿಕ್ಷಣ ಸಂಸ್ಥೆಲದ ಸಲಹಾ ಸಮಿತಿ ಅಧ್ಯಕ್ಷರು ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಎಚ್, ಸದಸ್ಯರು ಡಾಕ್ಟರ್ ವೆಂಕಟರಾಯಪ್ರಭು, ಮುಖ್ಯ ಆಡಳಿತಾಧಿಕಾರಿಗಳು ಡಾಕ್ಟರ್ ರೋಹನ್ ಮೋನಿಸ್ ಬೊಕ್ಕ ವಿಭಾಗದ ಮುಖ್ಯಸ್ಥರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಕನಚೂರು ಎಜುಕೇಷನ್ ಟ್ರಸ್ಟ್ನ ನಿರ್ದೇಶಕರು ಅಬ್ದುಲ್ ರಹಿಮಾನ್ ಸಭೆ ನೆತ್ಕೊಂಡರು. ಸಹ ಶಿಕ್ಷಣ ಪ್ರಾಂಶುಪಾಲರು ಡಾಕ್ಟರ್ ಮೊಹಮ್ಮದ್ ಸುಹೇಲ್, ಡಾಕ್ಟರ್ ಮೊಲ್ಲಿ ಸಲ್ದಾನಾ, ಡಾಕ್ಟರ್ ಶಮೀಮಾ ಪ್ರತಿಜ್ಞಾ ವಿಧಿಗೆಯರು. ಪ್ರತೀಕ್ಷಾ ಶೆಟ್ಟಿ, ರಶ್ಮಿ ಡಿಸೋಜಾ, ಡಾಕ್ಟರ್ ಮಿಲ್ನುಕ್ಮನ್, ಡಾಕ್ಟರ್ ಬೇಬಿ ಅಮೀನಾ ಸಭೆ ಸುಧಾರಿಕೆ ಮಲ್ತೆರು. ಕನಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ದ ಡೀನ್ ಡಾಕ್ಟರ್ ರತ್ನಾಕರ ಯುಪಿ ಸೊಳ್ಮೆ ಸಂದಾಯರು. ಸೋಮೇಶ್ವರ ಕೋಟೆಕಾರು ಕೊಂಡಾಣ ಸಿಯಾಳಾಭಿಷೇಕ ಸೇವಾ ಸಮಿತಿ. ಪ್ರತಿ ವರ್ಷ ಕೋಟೆಕಾರು ಮತ್ತು ಸೋಮೇಶ್ವರ ಗ್ರಾಮಸ್ಥರು ಏಕಸ್ಥರಾಗಿ ಶ್ರೀ ಸೋಮನಾಥ ದೇವರಿಗೆ ನಡೆಸಿಕೊಂಡು ಬರುತ್ತಿರುವ ಶ್ರೀ ಸೋಮನಾಥ ದೇವರಿಗೆ ಸಿಯಾಳಾಭಿಷೇಕ ದಿನಾಂಕ 6/5/2024 ಸೋಮವಾರ ಬೆಳಿಗ್ಗೆ 10 ಗಂಟೆಗೆ, ಮಧ್ಯಾಹ್ನ ಮಹಾಪೂಜೆ, ನಂತರ ಅನ್ನ ಸಂತರ್ಪಣೆ. ಪ್ರತಿ ಮನೆಯವರು 1 ಸಿಯಾಳ ಹಾಗೂ 100 ರೂಪಾಯಿ ನೀಡುವುದು. ಸಿಯಾಳ ಇಲ್ಲದ ಭಕ್ತರು 150 ರೂಪಾಯಿ ನೀಡಿ ರಶೀದಿ ಪಡೆಕೊಳ್ಳಬೇಕಾಗಿ ವಿನಂತಿ. ಸಿಯಾಳದ ವ್ಯವಸ್ಥೆ ಕ್ಷೇತ್ರದಲ್ಲಿ ಮಾಡಲಾಗುವುದು. ತಾವೆಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ವಿಶೇಷ ಸೂಚನೆ: ಇನ್ನು ಮುಂದೆ ಸಿಯಾಳಾಭಿಷೇಕ ಸೇವೆಯನ್ನು ಪ್ರತಿ ವರ್ಷದ ಏಪ್ರಿಲ್ ತಿಂಗಳ ಕೊನೆಯ ಸೋಮವಾರ ನಡೆಸುವರೆ ತೀರ್ಮಾನಿಸಲಾಗಿದೆ. ಭಗವದ್ಭಕ್ತರು ಎಂದಿನಂತೆ ಸಹಕರಿಸಬೇಕಾಗಿ ವಿನಂತಿ. ಭಕ್ತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಸೋಮನಾಥ ದೇವರ ಹಾಗೂ ಶ್ರೀ ಕೊಂಡಾಣ ದೈವಗಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುವಂತೆ ಕೇಳಿಕೊಳ್ಳುತ್ತೇವೆ. ಅಧ್ಯಕ್ಷರು, ಗೌರವ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಸೋಮೇಶ್ವರ ಕೋಟೆಕಾರು ಕೊಂಡಾಣ ಸಿಯಾಳಾಭಿಷೇಕ ಸೇವಾ ಸಮಿತಿ. ಪಡ್ಯಾರ ತರವಾಡು ಮನೆ ಶ್ರೀ ನಾಗಬನ ಕಲ್ಲುಟಿ ಪಂಚುರ್ಲಿ ದೈವಸ್ಥಾನ ಅಮ್ಲಮಗರು ಉಳ್ಳಾಲ 53ನೇ ವರ್ಷಾವಧಿ ಶ್ರೀ ನಾಗದೇವರ ತಂಬಿಲ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಕಲ್ಲುಟಿ ಪಂಚುರ್ಲಿ ದೈವಗಳ ನೇಮೋತ್ಸವ. ಪಡ್ಯಾರ ತರವಾಡು ಮನೆಯ ಗೃಹ ಪ್ರವೇಶ ದಿನಾಂಕ 24/4/2024 ಬುಧವಾರದಿಂದ 26/4/24 ಶುಕ್ರವಾರದವರೆಗೆ. ದಿನಾಂಕ 24 ಬುಧವಾರ ಸಂಜೆ 5ರಿಂದ ವೈದಿಕ ವಿಧಿಗಳು. ದಿನಾಂಕ 25 ಗುರುವಾರ ಬೆಳಿಗ್ಗೆ 8ರಿಂದ ಕುಟುಂಬದ ನಾಗದೇವರಿಗೆ ತಂಬಿಲ. ಸಂಜೆ 6ರಿಂದ ತಂತ್ರಿಗಳ ಆಗಮನ, ಪ್ರಾರ್ಥನೆ, ಪುಣ್ಯಾಹ, ವಾಸ್ತು ರಕ್ಷೋಗ್ನ ಹೋಮ, ವಾಸ್ತು ಬಲಿ, ಬಿಂಬ ಆಯುಧಗಳ ಜಲಾದಿವಾಸ. ದಿನಾಂಕ 26 ಶುಕ್ರವಾರ ಬೆಳಿಗ್ಗೆ 8ರಿಂದ ಗಣಪತಿ ಹೋಮ, ಬೆಳಿಗ್ಗೆ 9:23ರಿಂದ 10:05 ಒದಗುವ ಮಿಥುನ ಲಗ್ನದಲ್ಲಿ ಚಾವಡಿಯ ಗೃಹ ಪ್ರವೇಶ, ಸತ್ಯನಾರಾಯಣ ಪೂಜೆ, ಮುಡಿಪು ಕಟ್ಟುವುದು, ನೂತನ ಬಿಂಬಶುದ್ಧಿ, ಅಭಯ ಪ್ರದಾನ, ಭಂಡಾರ ಏರುವುದು, ಪಂಚಪರ್ವ. ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ. ಸಂಜೆ 3ರಿಂದ ಭಜನಾ ಕಾರ್ಯಕ್ರಮ. 6:30ರಿಂದ ಸ್ವರ್ಗಸ್ಥರಾದ ಕುಟುಂಬದ ಹಿರಿಯರಿಗೆ ಎಡೆಬಡಿಸುವುದು. ರಾತ್ರಿ 7ರಿಂದ ಅನ್ನ ಸಂತರ್ಪಣೆ. 10ರಿಂದ ಕುಟುಂಬದ ಕಲ್ಲುಟಿ ಪಂಚುರ್ಲಿ ದೈವದ ಗಗ್ಗರ ಸೇವೆ. ಸರ್ವರಿಗೂ ಆದರದ ಸ್ವಾಗತ ಬಯಸುವ ಪಡ್ಯಾರ ತರವಾಡು ಮನೆ ಕುಟುಂಬಸ್ಥರು. ರೀಚಲ್ ಸರ್ವಿಸಸ್, ನಿಮ್ಮ ಸೇವೆಯಲ್ಲಿ ನಾವು ಸದಾ ಸಿದ್ಧ. ಜೆರಾಕ್ಸ್ ಮತ್ತು ಟೈಪಿಂಗ್, ಭೂ ದಸ್ತಾವೇಜು,
ಕಟ್ಟಡ, ಮನೆ ನಕ್ಷೆ, ಮನೆ, ಕಟ್ಟಡ ಲೈಸೆನ್ಸ್, ಸಿವಿಲ್ ಇಂಜಿನಿಯರಿಂಗ್, ಕಾಂಟ್ರಾಕ್ಟರ್, ಪಂಚಾಯತ್ ಖಾತಾ, ಬ್ಯಾಂಕ್ ಸಾಲ, ವಾಹನ ಸಾಲ, ತುರ್ತು ವಾಹನ ಮತ್ತು ಬಾಡಿಗೆ ವಾಹನದ ವ್ಯವಸ್ಥೆ, ಎಲೆಕ್ಟ್ರಿಕಲ್, ಪ್ಲಂಬಿಂಗ್ ವರ್ಕ್ಸ್, ಎಸಿ ಮೆಕ್ಯಾನಿಕ್, ಸ್ಟೀಲ್, ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್, ಮದುವೆ, ಸಭೆ ಸಮಾರಂಭಗಳ ಸ್ಟೇಜ್ ಡೆಕೋರೇಷನ್, ಶಾಮಿಯಾನ, ಚೇರ್, ಕಾರ್ಯನಿರ್ವಹಣೆ, ಮನೆ, ವಾಣಿಜ್ಯ ಕಟ್ಟಡ, ಅಲಂಕಾರಿಕ ತೋಟ ನಿರ್ಮಾಣ, ಉದ್ಯೋಗ ಮತ್ತು ತೋಟಗಾರಿಕೆ, ಸರ್ಕಾರಿ ಸೌಲಭ್ಯಗಳ ಮಾಹಿತಿ ಇತ್ಯಾದಿ ಸೇವೆಗಳಿಗೆ ಸಂಪರ್ಕಿಸಿ. ಸಿರಿಲ್ ರಾಬರ್ಟ್ ಡಿಸೋಜಾ 9741866127, ಸೈಂಟ್ ಸೆಬೆಸ್ಟಿಯನ್ ಚರ್ಚ್ ಆಡಿಟೋರಿಯಂ, ತೊಕ್ಕೋಟು, ಉಳ್ಳಾಲ. ಸುದ್ದಿವಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ಪೂಜಾರ್ಲೆನ ಪರವಾದ ಮಾಮಲ್ಲ ಪ್ರಚಾರ ಕಾರ್ಯಕ್ರಮ ರೋಡ್ ಶೋ ಕಾಂಗ್ರೆಸ್ ಮುಂದಾಳು ಪ್ರಕಾಶ್ ಕುಂಬಾಲ್ರನ ಮುತಾಳಿಕೆಡು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಹಕಾರಡು ಕೊಲ್ಯ ನಾರಾಯಣಗುರು ಮಂದಿರದ್ದು ಉಳ್ಳಾಲ ಅಬ್ಬಕ್ಕ ಸರ್ಕಲ್ ಮುಟ ಐತಾರ ಬೈಯಾಗಿ ನಡೆತದೆ. ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪೂಜಾರ್ಲೆನ ಪ್ರಚಾರಾರ್ಥವಾದ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಕೊಲ್ಯ ನಾರಾಯಣಗುರು ಮಂದಿರದ್ದು ಉಳ್ಳಾಲ ಅಬ್ಬಕ್ಕ ಸರ್ಕಲ್ ಮುಟ್ಟ ರೋಡ್ ಶೋನು ಐತಾರ ಬಯ ನಡಪಾಯಿರು. ತುಳು ಸೊಗಡದ ಪಿಲಿನಲಿಕೆ, ಗೊಂಬೆನಲಿಕೆದೊಟ್ಟಿಗೆ ಅದ್ದೂರಿ ಮೆರವಣಿಗೆ ನಡೆತನದು. ಅಭ್ಯರ್ಥಿ ಸೇರ್ನಂಚ ಪ್ರಮುಖರು ಓಪನ್ ಗಾಡಿಡು ಉಂತುದು ಮತದಾರರ್ನಂಚಿ ಕಾರ್ಯಕರ್ತರ್ನಂಚಿ ಕೈ ಬಿಚಾಯರು. ಕೆಲಸ ಮಾಡಿದೆ. ಇವನ್ನೆಲ್ಲವನ್ನ ಮೆಚ್ಚಿಕೊಂಡು ಇದೀಗಾಗಲೇ ನಮ್ಮ ಪಕ್ಷದ ಕಾರ್ಯಕರ್ತರು ಸಹಸ್ರ ಸಂಖ್ಯೆಯಲ್ಲಿ ಕುಣಿಯುತ್ತಾ ನಮ್ಮ ಪಕ್ಷದ ಅಭ್ಯರ್ಥಿ ಪರ ಜನರ ಬಳಿ ಹೋಗಿ ಮತಯಾಚನೆಯನ್ನ ಮಾಡುವಂತಹ ಗಳಿ ಮಲಯಾಳಕೊಳು ಶ್ರೀ ಮಲಯಾಳ ಚಾಮುಂಡಿ ಬಂಟ ಮುಂಡತಾಯ ದೈವಸ್ಥಾನ ಬೊಕ್ಕ ಕೊಲ್ಯ ಬ್ರಹ್ಮಶ್ರೀ ನಾರಾಯಣಗುರು ಧ್ಯಾನ ಮಂದಿರಡು ಪ್ರಾರ್ಥನೆ ಸಂದಾದ ರೋಡ್ ಶೋಗೂ ಚಾಲನೆ ಕೊರಿಯರು. ತೊಕ್ಕೋಟು ಓವರ್ ಬ್ರಿಡ್ಜ್ ಜಂಕ್ಷನ್ ಕೈತಲರ್ದು ಕ್ರೇನ್ ಮೂಲಕ ಮಲ್ಲ ಪೂಮಾಲೆನು ಅಭ್ಯರ್ಥಿ ಪದ್ಮರಾಜ್ರಿಗೆ ಪಾಡಿಯರು. Yeah.
ಅವಿರ್ದು ಬೊಕ್ಕ ಅಬ್ಬಕ್ಕ ವೃತ್ತಮುಟ್ಟ ರೋಡ್ ಶೋ ನಡೆದನು. ಈ ಪೊರ್ತು ಪಾತೇರ್ನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿ ಈ ಸರ್ತಿ ಕುಡ್ಲ ಲೋಕಸಭಾ ಕ್ಷೇತ್ರಡು ಕಾಂಗ್ರೆಸ್ ಗೆಂದೂರಿ ನಿಶ್ಚಿತ. ಕುಡ್ಲ ಲೋಕಸಭಾ ಕ್ಷೇತ್ರಡು ಸಂಸದರಾದ ಕೇಂದ್ರ ಹಣಕಾಸು ಸಚಿವರಾದ ಬಡವೇರ್ನ ಕಣ್ಣೊರೆಸುನ ಬೇಲ ಮಲ್ತಿನ ಜನಾರ್ದನ ಪೂಜಾರ್ಲೆನ ಆದರ್ಶವಾದದೀದು ಸಮಾಜಡು ಪುನಃ ಬಡ ಜನಕ್ಲೆನ ಕಣ್ಣನೀರು ಒರೆಸಿನ ಬೇಲೆ ನಡಪಾವೆ ಪಂಡ ತೆರೆಪಾಯರು. ನಿಗುಲು ಮಲ್ತಿನ ಕುತಂತ್ರ ಈ ಒಂಜಿ ಜಾತಿ ಧರ್ಮದ ನಡುಡು ವಿಷ ಬೀಜ ಬಿತ್ತದೆ. ಜಾತಿ ಧರ್ಮದ ನಡುಡು ಕಂದಕ ಉಂಟು ಮಲ್ತಿನಟ್ಟೆ ಮುಲ್ಲು ಕೋಮುಗಳ ಬೆಲೆ ಮಲ್ತಿನಟ್ಟ ಹತ್ರ ಮುಡಕ ಒಂಜಿ ಟ್ಯಾಗ್ ಬುರುಂಡು ಒಂದು ಕೋಮು ಸೂಕ್ಷ್ಮ ಪ್ರದೇಶ ಪನ್ಪುನಂಚಿನ ಅಂಚಾದೆ ಇದಕ್ಕೆ ಒವ್ವೇ ಇನ್ವೆಸ್ಟ್ಮೆಂಟ್ ಬರ್ತಜಿ, ಒವ್ವೇ ಉದ್ದಿಮೆಲು ಬರ್ತಜಿ. ಇನಿ ಅಪ್ಪ ಅಮ್ಮನಗುಲು ಪ್ರಾಯ ಅಗಲ್ನ ಜೋಕ್ಲೆಗೆ ಎಡ್ಡೆ ಉದ್ಯೋಗದ ಅಗಲು ತೆತ್ತೊಂದು ಅಗಲ್ನ ಒಟ್ಟಿಗೂ ಅಗಲು ಬದುಕೋಡೊಂದು ಆಸೆ ಇಡ್ತೇಡ. ಆ ಜೋಕುಲು ಇನಿ ವಿದ್ಯಾಭ್ಯಾಸನ ಪಡೆದೆ ಉದ್ಯೋಗ ಮೂಲ ಉಂಡ ಕೇಂದ್ರ ಇಚ್ಚಿ ಅಗಲು ಪರ ರಾಜ್ಯಕ್ಕೂ ಪೋಡಾಂಡೆ ಪರದೇಶಕ್ಕೂ ಪೋಡಾಂಡೆ ಅಗಲ್ನ ಅಪ್ಪ ಅಮ್ಮೆ ಮೂಲ ಅನಾಥದ ರೀತಿಯ ಬದುಕು ನಂಚಿನ ಅವೆಡ್ದು ತುಂಬು ಈಗಲೂ ಕೊಡಲ ಎನ್ನೋಡು ಈ ಬಿಜೆಪಿ ಪಕ್ಷದಗಲು ವೇದಿಕೆಡೆ ಒಂದದು ಪ್ರಚೋದನಕಾರಿ ಭಾಷಣನು ಮಾಡ್ತೇವೆ. ನಮ್ಮ ಜೋಕ್ಲೇನೆ ಆರ್ಥಿಕವಾದಿ ಹಿಂದುಳಿದ ವರ್ಗಗಳು ಸೇರಿದ ಜೋಕ್ಲೇನೆ ಕಾನೂನು ಬಾಯಿನ ಕೆಲಸ ಮಲ್ಪರೆ ಪ್ರಚೋದನೆ ಮಾಡ್ತೇವೆ, ಸಂವಿಧಾನ ಬಾಯಿನ ಕೆಲಸ ಮಲ್ಪರೆ ಪ್ರಚೋದನೆ ಮಾಡ್ತೇವೆ. ಆ ಜೋಕುಲು ಜೊಂಜಿಕ್ಕೆ ಪೆಟ್ಟು ಮಲ್ತೊಂದು ಜೈಲು ಸೇರುನನ ಅತ್ತೆ ಕೋರ್ಟ್ಗೂ ಅಲೆಪ್ಪುನನ ಅತ್ತೆ ಪೆಟ್ಟಾದ ಆಸ್ಪತ್ರೆ ಚೆಪ್ಪುನನ ಅತ್ತೆ ಕೊಲೆಗೀಡಾದೆ ಒಂಜಾತೆ ಇಲ್ಲನ ಅನಾಥ ಮಲ್ತಿನೇ ಬಿಜೆಪಿ ಪಕ್ಷದ ಸಾಧನೆ. ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ಪಾತ್ರರಂದು ಕುಡ್ಲ ಲೋಕಸಭಾ ಕ್ಷೇತ್ರಡು ಈ ಸರ್ತಿ ಇತಿಹಾಸ ಮರುಕಳಿಸಾದಿತ್ತದು. ಕಾಂಗ್ರೆಸ್ ಅಭ್ಯರ್ಥಿಯಾದ ಸ್ಪರ್ಧೆಡು ಉಪ್ಪುನ ಪದ್ಮರಾಜ್ ಆರ್ ಪೂಜಾರ್ಲನ ಗೆಲ್ಮೆ ನಿಶ್ಚಿತ. ಅರನ ಗೆಲ್ಮೆದೊಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆದ ಅಭಿವೃದ್ಧಿ ಬೊಕ್ಕ ಹಿಂದುಳಿದ ವರ್ಗದ ಜನಕ್ಲೆಗೂ ಶ್ರೇಯಸ್ ಲಭ್ಯ ಇರೋಣ ಪಣ ತೆರೆಪಾಯರು. ಕೆಪಿಸಿಸಿ ವಕ್ತಾರರು ನಿಕೇತ್ ರಾಜ್ ಮೌರ್ಯ ಪಾತ್ರರೊಂದು ಈ ಸರ್ತಿ ಕೇಸರಿ ಶಾಲ್ ಬೊಕ್ಕ ಮಂಜಲ್ ಶಾಲ್ ಪಾಡ್ನಕ್ಲು ಪದ್ಮರಾಜ್ರೇನ ಒಟ್ಟಿಗೆ ಉಳ್ಳೇರು. ಈ ನಿಟ್ಟಿಡು ಲಕ್ಷಾಂತರ ಓಟುದ ಅಂತರಡು ಪದ್ಮರಾಜ್ ಗೆಂದ್ವೇರು. ಶಿಕ್ಷಣ ಆರೋಗ್ಯ ತಂಕ್ಲೆನ ಉಸಿರಾದಿತದು ತುಳು ಭಾಷೆಗೋಸ್ಕರ ಪದ್ಮರಾಜರು ಸಂಸದರು ಸ್ವರದ ಪೆರೆ ಉಲ್ಲೇರ್ ಪಂಡ ತೆರೆಪಾಯರು. ಜಾತಿಗಳ ನಡುವೆ ಬೆಂಕಿ ಹಚ್ಚೋದು, ಧರ್ಮ ಜಾತಿ ಬರೀ ಇವುಗಳನ್ನೇ ಮಾತನಾಡ್ತಾ ಇಷ್ಟು ವರ್ಷಗಳ ಕಾಲ ರಾಜಕಾರಣವನ್ನ ಮುನ್ನಡೆಸ್ಕೊಂಡು ಬಂದರು. ಆದ್ರೆ ಇವತ್ತು ನಾನು ದೂರದ ತುಮಕೂರಿನಿಂದ ನಾನು ಜರ್ನಿ ಮಾಡ್ತಾ ಇಲ್ಲಿವರೆಗೂ ಮಂಗಳೂರಿಗೆ ಬಂದೆ. ಯಾಕೆ ಅಂತಂದ್ರೆ ಪದ್ಮರಾಜ್ ರಾಮಯ್ಯ ಅನ್ನುವಂಥ ಈ ಯುವ ನಾಯಕ ಗೆಲ್ಬೇಕು. ಪದ್ಮರಾಜ್ ರಾಮಯ್ಯ ಅವರು ಜಾತಿ ಧರ್ಮಗಳ ನಡುವೆ ಯಾವತ್ತೂ ಕೂಡ ಒಡಕು ಹುಟ್ಟುವಂತ ಕೆಲಸವನ್ನ ಮಾಡಲಿಲ್ಲ. ಪದ್ಮರಾಜ್ ರಾಮಯ್ಯ ಅವರು ಇಡೀ ಮನುಷ್ಯ ಕುಲ ಅದು ಒಂದಾಗಿ ಬಾಳಬೇಕು ಅನ್ನುವಂತ ನಾರಾಯಣ ಗುರು ಅವರ ಮಂತ್ರವನ್ನ ನಂಬಿ ಬದುಕ್ತಾ ಇರುವಂತ ಒಬ್ಬ ಅದ್ಭುತವಾದ ನಾಯಕ ಪದ್ಮರಾಜ್ ರಾಮಯ್ಯ ಅವರು. ಇಲ್ಲಿ ಜಾತಿ ಧರ್ಮ ಅಲ್ಲ, ನಾವೆಲ್ಲರೂ ಕೂಡ ಮನುಷ್ಯತ್ವವನ್ನ ಮುನ್ನಡೆಸಿ ಗೆಲ್ಲಬೇಕು ಅನ್ನುವಂತ ನಂಬಿಕೆಯನ್ನ ಇಟ್ಕೊಂಡಿರುವಂತ ನಾಯಕ ಪದ್ಮರಾಜ್ ರಾಮಯ್ಯ. ಬಹುಶಃ ನನಗೆ ಸಂತೋಷ ಆಗುತ್ತೆ. ಉಳ್ಳಾಲ ಅಂದ ತಕ್ಷಣ ಯುಟಿ ಖಾದರ್ ಸಾಹೇಬರು ಬಹುಶಃ ಅವರಷ್ಟು ಸೆಕ್ಯುಲರ್ ಒಬ್ಬ ನಾಯಕನನ್ನ ನೋಡೋದು ಬಹಳ ಕಷ್ಟ ಇದೆ. ಯುಟಿ ಖಾದರ್ ಅವರು ಎಷ್ಟು ಅದ್ಭುತವಾಗಿ ಜನಪರವಾಗಿ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರ ಉದ್ಯಾನ ಅನ್ನುವ ಮಾತಿದೆ. ನನಗೆ ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಏನಂದ್ರೆ ಪದ್ಮರಾಜ್ ರಾಮಯ್ಯನವರು ಗೆಲ್ತಾರೆ, ಆದ್ರೆ ಉಳ್ಳಾಲದಲ್ಲಿ 1,00,000 ಲೀಡ್ಗಳನ್ನ ಕೊಡೋದ್ರ ಮೂಲಕ, ಉಳ್ಳಾಲದಲ್ಲಿ ನಾನು ಹೇಳ್ತಾ ಇರೋದು ಕೇವಲ ಉಳ್ಳಾಲದಲ್ಲಿ ಅಂತ ಒಂದು ದೊಡ್ಡ ಲೀಡನ್ನ ಕೊಡೋದ್ರ ಮೂಲಕ ಪದ್ಮರಾಜ್ ರಾಮಯ್ಯನವರಿಗೆ ಒಂದು ದೊಡ್ಡ ಗೆಲುವನ್ನ ತಂದುಕೊಡಬೇಕು. ಸಿನಿಮಾ ನಟಿ ಕಾವ್ಯ ಶಾ, ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯೆ ಯುಟಿ ಇಫ್ತಿಕಾರ್ ಫರೀದ್, ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಶಾಲೆಟ್ ಪಿಂಟೋ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಶೆಟ್ಟಿ ಬೋಳ್ಯಾರ್, ಮೂಡಾ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ಮಾಜಿ ಅಧ್ಯಕ್ಷರು ಇಬ್ರಾಹಿಂ ಕೋಡಿಚಾಲ್, ಗೇರು ನಿಗಮ ಅಧ್ಯಕ್ಷರು ಮಮತಾ ಗಟ್ಟಿ, ಕೃಪಾ ಆಳ್ವ ರೋಡ್ ಶೋದ ಮುತಾಲಿಕೆಡಿದ್ದಾರೆ. ಶ್ರೀ ಕೊಳಮಣಿತಾಯ ಕ್ಷೇತ್ರ ಶಿವರೂರು, ದೇಲಂತಬೆಟ್ಟು, ಮಂಗಳೂರು. ಶ್ರೀ ಉಳ್ಳಾಯ, ಶ್ರೀ ಕೊಡಮಣಿತಾಯ ಮತ್ತು ಪರಿವಾರ ದೈವಗಳಿಗೆ ಬ್ರಹ್ಮಕುಂಭಾಭಿಷೇಕ ಹಾಗೂ ಅಷ್ಟಪವಿತ್ರ ನಾಗಮಂಡಲ ಸೇವೆ ಮತ್ತು ವಿಶೇಷ ಜಾತ್ರಾ ಮಹೋತ್ಸವ ದಿನಾಂಕ
22/4/2024 ಸೋಮವಾರದಿಂದ 30/4/24 ಮಂಗಳವಾರದವರೆಗೆ. ಪ್ರತಿದಿನ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿರುವುದು. ದಿನಾಂಕ 25 ಗುರುವಾರ ವೈದಿಕ ವಿಧಿಗಳು, ಪ್ರಧಾನ ಗೋಪುರ ಮತ್ತು ಉತ್ತರ ಗೋಪುರದ ಲೋಕಾರ್ಪಣೆ. ದಿನಾಂಕ 26 ಶುಕ್ರವಾರ ಬೆಳಿಗ್ಗೆ 10:45 ಮಿಥುನ ಲಗ್ನದ ಮುಹೂರ್ತದಲ್ಲಿ ಶ್ರೀ ದೈವಗಳಿಗೆ ಬ್ರಹ್ಮಕುಂಭಾಭಿಷೇಕ. ರಾತ್ರಿ 9 ಗಂಟೆಗೆ ಅಷ್ಟಪವಿತ್ರ ನಾಗಮಂಡಲೋತ್ಸವ. ದಿನಾಂಕ 27ರಿಂದ 30ರವರೆಗೆ ವಿಶೇಷ ಜಾತ್ರಾ ಮಹೋತ್ಸವ. ಸರ್ವರಿಗೂ ಆದರದ ಸ್ವಾಗತ. ಗೌರವಾಧ್ಯಕ್ಷರು, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿ, ಆಡಳಿತ ಸಮಿತಿ, ಅರ್ಚಕ ವೃಂದ ಹಾಗೂ 10 ಸಮಸ್ತರು. ಹೊಸ ಮನೆ ನಿರ್ಮಾಣಕ್ಕೆ ಖರೀದಿಗೆ ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್ ಮಾಡುವುದು. ವಾಸ್ತು ಪ್ರಕಾರದ ಮನೆ ನಿರ್ಮಾಣ, ಅತಿ ಕಡಿಮೆ ವೆಚ್ಚ ಹಾಗೂ ಅತ್ಯಂತ ತಾಂತ್ರಿಕತೆಗೆ. ಲೋನ್ ಸೌಲಭ್ಯದೊಂದಿಗೆ 3 ರಿಂದ 8 ತಿಂಗಳೊಳಗೆ ಮನೆ ಕಟ್ಟಡ ಕಾಮಗಾರಿಗಳಿಗೆ. 2 ದಶಕಗಳಿಗೂ ಹೆಚ್ಚಿನ ಅನುಭವ. ಎ ದರ್ಜೆಯ PWD ಸಿವಿಲ್ ಗುತ್ತಿಗೆದಾರ ಪರವಾನಗಿ ಹೊಂದಿರುವ ಸಂಸ್ಥೆ. ಹರಿದಾಸ್ ಕೆ ಮಾಡೂರು, ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ಸ್ ಮಾಡೂರು. ಮೊಬೈಲ್ 9801536665, ದೂರವಾಣಿ 082422815993. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಸುದ್ದಿವಂಚಲಿಗೆ ಸ್ವಾಗತ. ದುಂಬು ಚುನಾವಣೆಲು ಗರಿಷ್ಠ 20 ದಿನದ ಉಲೈ ನಡತೊಂದಿತ್ತು. ಆಂಡ ಈ ಸರ್ತಿದ ಲೋಕಸಭಾ ಚುನಾವಣೆ 20 ದಿನದ ಜಾಸ್ತಿ ಸಮಯನ ತೆತ್ತೊಂದುಂಡು. ತಂತ್ರಜ್ಞಾನಲು ಈತೊಂದು ದುಂಬರಿದು ಪುನಪಡುತ್ತುಳ್ಳ ಈತ ಸಮಯ ದಾಯ ದೆತೊಂಡು ಪಂಡದು ಚುನಾವಣಾ ಆಯೋಗದ ಮುಖ್ಯಸ್ಥರು ಪ್ರಧಾನಮಂತ್ರಿಗಳು ಉತ್ತರಿಸೋಡು ಪಂಡದು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಪ್ರಶ್ನೆ ಮಾಡಿದರು. ಒಂಜಿ ಚುನಾವಣೆ ಒಂಜಿ ದೇಶ ಪಂಡದು ಬಿಜೆಪಿ ಘೋಷಿಸಾದಂಡು. ಈ ರೀತಿದ ಚುನಾವಣೆಗೆ 1 ವರ್ಷ ಬೋಡಾವು. ಇಂದಿರ್ದು ಬಿಜೆಪಿಗೆ ಅನುಕೂಲ ಆಪುಂಡು ಪನ್ಪುನ ಅಕ್ಲೆನ ಲೆಕ್ಕಾಚಾರ. ಏಕಚಕ್ರಾಧಿಪತ್ಯ ಸ್ಥಾಪನೆ ಮಲ್ಪುನ ಹುನ್ನಾರ ಇಂದಿಟ್ಟು ಉಂಡು ಪಂಡದು ಐತಾರ ಸುದ್ದಿಗೋಷ್ಠಿಡು ಪಾತೇರ್ನ ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ಚೆಂಬು ಜಾಹೀರಾತದ ಬಗೆಟ್ ಮೆಚ್ಚುಗೆ ವ್ಯಕ್ತಪಡಿಸಾವೆ. ಕೆಪಿಸಿಸಿಡ್ ಈತ ಅದ್ಭುತವಾಯಿನ ಜಾಹೀರಾತು ಇಡಿಮುಟ್ಟ ವೈದೀಜಿ. ಖಾಲಿ ಚೆಂಬು ಮಾತ್ರ ತಂಕ್ಲೆಗ್ ಮೋದಿಯರದ್ದು ಕರ್ನಾಟಕಕ್ಕೆ ಒವ್ವೇ ಕೊಡುಗೆ ಇಚ್ಚಿ ಪಂಡದು ತೆರ್ಪಾಯಿರು. ಬೆನ್ನೈರತಕ್ಕಂಥ ದುರುದ್ದೇಶ ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಅವರ ತಲೆಯಲ್ಲಿ ಏನಾಗಿದೆ ಅಂದರೆ, ಬಹುಶಃ ಮೋದಿ ಅವರ ತಲೆಯಲ್ಲಿ ಏನಂತ ಹೇಳಿದರೆ, ಒಂದು ಚುನಾವಣೆ, ಒನ್ ನೇಷನ್ ಅಂತೇಳಿದರೆ ಅವರ ಪಕ್ಷಕ್ಕೆ ಸೀಮಿತವಾಗಿ ಜನ ವೋಟ್ ಕೊಡ್ತಾರೆ ಅಂತೇಳಿ. ಅಂದರೆ ಎಲ್ಲಿ ಪಂಚಾಯತ್ನಲ್ಲಿ ಅಥವಾ ತಾಲೂಕು ಬೋರ್ಡ್ಗಳಲ್ಲಿ, ಪಂಚಾಯತ್ಗಳಲ್ಲಿ ವೋಟ್ ಕೊಟ್ಟವರು ಥ್ರೂಔಟ್ ಅಸೆಂಬ್ಲಿ ಮತ್ತು ಇದಕ್ಕೂ ಕೂಡ ಕೊಡ್ತಾರೆ ಅಂತೇಳಿ ಏಕ ಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡತಕ್ಕಂಥ ಒಂದು ಹುನ್ನಾರ ಇದರಲ್ಲಿ ಖಂಡಿತವಾಗಿ ಇದೆ ಎಂಬುದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಆದ್ದರಿಂದ ಈ ಚುನಾವಣೆ ಆ ಅಧಿಕಾರ ಅವರ ಕೈಯಲ್ಲಿ ಕೊಡಬೇಕು ಬೇಡ ಅಂತೇಳಿ ಇವತ್ತು ಜನ ಆಲೋಚನೆ ಮಾಡಬೇಕಾಗ್ತದೆ. ವಿಚಾರವಂತ ಜನಗಳು ಆಲೋಚನೆ ಮಾಡಬೇಕಾಗ್ತದೆ. ಈ ಚುನಾವಣೆ ಚುನಾವಣೆಯೂ ಕೂಡ ಆಗ್ಬೋದು. ಇಡೀ ಸಂವಿಧಾನದ ಮೂಲ ಆಧಾರಗಳನ್ನೇ, ಆಶಯಗಳನ್ನೇ ಒಂದು ಸದೆಬೆಳೆಯತಕ್ಕಂಥ ಕೆಲಸ ಮುಂದೆ ಆಗ್ಬೋದು. ಅದಕ್ಕೆ ಸನ್ನಾಹ ಇದು. ಆದ್ದರಿಂದ 24ರ ಚುನಾವಣೆಯಲ್ಲಿ ಇವತ್ತು ನಿರ್ಣಯ ಆಗಬೇಕು. ಅವರು ಹೇಳ್ಕೊಳ್ಬೋದು 400+ ಅಂತೇಳಿ. ಈ 400+ ಅಂತೇಳಿ ಅವ್ರು ಹೇಳಿದ ಕೂಡಲೇ ಆಗೋದಿಲ್ಲ. 2004ರಲ್ಲಿ ವಾಜಪೇಯಿ ಅಂತ ಒಬ್ಬ ಉತ್ತಮ ನಾಯಕ, ಅವರು ನಿಜವಾಗಿ ಒಬ್ಬರು ಎಲ್ಲರೂ ಒಂದು ರೆಸ್ಪೆಕ್ಟ್ ಕೊಟ್ಟಂಥ ಒಬ್ಬ ನಾಯಕರು, ಅವರು ಪ್ರಧಾನಿಯಾಗಿದ್ದಾಗಲೂ ಕೂಡ ತಮ್ಗೆ ಗೊತ್ತಿದೆ, ಆಗ ಸ್ಪಷ್ಟವಾಗಿ ಇಂಡಿಯಾ ಶೈನಿಂಗ್ ಅಂತೇಳಿ ಸ್ಲೋಗನ್ಸ್ ಕೂಡ ಕೊಟ್ಟರು. ಆದರೆ ಅದು ಆಗಲಿಲ್ಲ. ಆದ್ದರಿಂದ ಇವತ್ತು ಅವರಿಗೆ ಹೋಲಿಸಿದರೆ, ವಾಜಪೇಯಿ ಅವರಿಗೆ ಹೋಲಿಸಿದರೆ, ಈಗಿನ ನರೇಂದ್ರ ಮೋದಿ ಅವರು ಏನೂ ಅಲ್ಲ ಆ ವ್ಯಕ್ತಿತ್ವದಲ್ಲಿ. ಅದು ಅಜಗಜಾಂತರ, ಒಂದು ಉನ್ನತ ವ್ಯಕ್ತಿತ್ವ ಉಳ್ಳಂಥ ಒಬ್ಬ ವ್ಯಕ್ತಿ. ಅಂಥ ಸಂದರ್ಭದಲ್ಲಿ ಆಗಲಿಲ್ಲ. ಈಗ ನಮ್ಮ ಈಗಿನ ಲೇಟೆಸ್ಟ್ ಅಸೆಸ್ಮೆಂಟ್ ಪ್ರಕಾರ ಮೊದಲೆಲ್ಲ
ಸಾಕಷ್ಟು ಏಜೆನ್ಸಿಗಳು ಹೇಳಿದರು ಅದು ಇಷ್ಟು ಬರ್ತದೆ ಅಷ್ಟು ಬರ್ತದೆ. ಆದರೆ ಈಗ ನಮ್ಮ ಅಂದಾಜು ಪ್ರಕಾರ 150ರಿಂದ 200 ಒಳಗಿನ ಗಡಿಯಲ್ಲಿ NDA ಅಂದರೆ BJP ಮತ್ತು ಇನ್ನಿತರ ಅವರ ಒಡನಾಡಿ ಪಕ್ಷಗಳು ಸೇರಿದರೆ ಅಲ್ಲಿಗೆ ನಿಲ್ತದೆ. ಖಂಡಿತವಾಗಿ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆ ಅಂತೇಳಿ ನಾನು ಒಂದೊಂದೇ ಕೆಲವು ಉದಾಹರಣೆಗಳನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈಗ ಯುವಕರು ಮತ್ತು ಹತಾಶರಾಗಿದ್ದಾರೆ. 2014ರಲ್ಲಿ ನಿರುದ್ಯೋಗ 4.5% ಇತ್ತು. ಈಗ ಅದು 8.7 ಆಗಿದೆ. ಗ್ರಾಜ್ಯುಯೇಟ್ಸ್ಗಳಲ್ಲಿ ಎಷ್ಟು ನಿರುದ್ಯೋಗ ಇದೆ? 40% ಇದೆ. ಎಐಸಿಸಿ ದಕ್ಷಿಣ ಕನ್ನಡ ಉಸ್ತುವಾರಿ ಜಾನ್ ಕೆನಾನ್, ಮುಖಂಡರು ಐವನ್ ಡಿಸೋಜಾ, JR ಲೋಬೋ, ಅಶ್ವನಿ, ಮಹಾಬಲ ಮಾಲಾ, ಶಶಿಧರ ಹೆಗ್ಡೆ ಸುದ್ದಿಗೋಷ್ಠಿಯಲ್ಲಿ ಪಾಲ್ಪಡೆದಿದ್ದರು. ಭಾವಪೂರ್ಣ ಶ್ರದ್ಧಾಂಜಲಿ. ದಿವಂಗತ ಕಮಲಾ ತೊಕ್ಕೋಟು, ದಿವಂಗತ ಎ ಗುರುವಪ್ಪರವರ ಪತ್ನಿ, ನಿಧನ 12/4/2024. ಮಾತೃ ಹೃದಯಿ, ನಿಷ್ಕಲ್ಮಶ ಮನಸ್ಸಿನ ಹಿರಿತನದ ವ್ಯಕ್ತಿತ್ವ, ಸಮೃದ್ಧಿ ಹೌಸಿಂಗ್ ಸೊಸೈಟಿಯ ಅಧ್ಯಕ್ಷ ಭರತ್ ಕುಮಾರ್ ಅವರ ತಾಯಿ, ಎಲ್ಲರಿಗೂ ಸದಾ ಸ್ಫೂರ್ತಿಯಾಗಿದ್ದ ನಿಮ್ಮ ದಿವ್ಯಾತ್ಮಕ್ಕೆ ಭಗವಂತನು ಚಿರಶಾಂತಿ ಸದ್ಗತಿ ಕರುಣಿಸಲಿ ಎಂದು ಪ್ರಾರ್ಥಿಸುವ ಸಮೃದ್ಧಿ ಹೌಸಿಂಗ್ ಸೊಸೈಟಿ, ಗಣೇಶ್ ನಗರ ತೊಕ್ಕೋಟು ಹಾಗೂ ಪೊಸಕುರಲ್ ಬಳಗ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಪ್ರಧಾನ ಕಚೇರಿ ಪಡೀಲ್, ಮಂಗಳೂರು. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ 29 ಶಾಖೆಗಳನ್ನು ಹೊಂದಿದ್ದು ನಿರಂತರ ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆಯುತ್ತಿರುವ ಸಹಕಾರಿ ಸಂಘ. ಕಳೆದ 1 ದಶಕಗಳಿಂದ ನಿಮ್ಮ ಸೇವೆಯಲ್ಲಿ. ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿದರಗಳು, ವಿವಿಧ ಸಾಲ ಸೌಲಭ್ಯಗಳು, ಚಿನ್ನಾಭರಣ ಸಾಲ ಪ್ರತಿ ಗ್ರಾಂಗೆ ರೂಪಾಯಿ 4,750ರವರೆಗೆ ಅತಿ ಶೀಘ್ರ ಚಿನ್ನಾಭರಣ ಸಾಲ ಸೌಲಭ್ಯ, ಗೃಹೋಪಯೋಗಿ ಸಾಲ, ವ್ಯಾಪಾರ ಸಾಲ, ವಾಹನ ಸಾಲ, ಮನೆ ದುರಸ್ತಿ, ವಾಣಿಜ್ಯ ಕಟ್ಟಡಗಳಿಗೆ ಸಾಲ, ಗೃಹ ನಿರ್ಮಾಣ ಸಾಲ, ಕೀ ಸ್ಟ್ಯಾಂಪ್ ಸೇವೆಗಳು ಆಯ್ದ ರಜಾದಿನಗಳಲ್ಲೂ ಲಭ್ಯ. ಬ್ಯಾಂಕಿಂಗ್ ಸೇವೆಗಳ ಜೊತೆ DD, RTGS, ನೆಫ್ಟ್ ಸೌಲಭ್ಯ. ಎಕ್ಸ್‌ಪ್ರೆಸ್ ಮನಿ, ವೆಸ್ಟರ್ನ್ ಯೂನಿಯನ್, LIC ಹಾಗೂ ಎಲ್ಲ ರೀತಿಯ ವಿಮಾ ಸೇವೆಗಳು ನಮ್ಮಲ್ಲಿ ಲಭ್ಯ. ವಾರ್ಷಿಕ 2,000 ಕೋಟಿಗೂ ಹೆಚ್ಚು ವಹಿವಾಟು ನಡೆಸುತ್ತಿರುವ ನಮ್ಮ ಸಹಕಾರಿ ಸಂಘದ ಪ್ರಧಾನ ಕಚೇರಿ ಆತ್ಮಶಕ್ತಿ ಸೌಧ, ಬೈರಾಡಿಕೆರೆ ಹತ್ತಿರ, ಪಡೀಲ್, ಮಂಗಳೂರು. ಶ್ರೀ ದುರ್ಗಾ ಪರಮೇಶ್ವರಿ ಧ್ಯಾನ ಮಂದಿರ, ದೇವಿಪುರ, ತಲಪಾಡಿ. ಮದುವೆ, ಉಪನಯನ ಇತ್ಯಾದಿ ಶುಭ ಸಮಾರಂಭಗಳಿಗೆ, ಉತ್ತರ ಕ್ರಿಯೆ, ವೈಕುಂಠ ಸಮಾರಾಧನೆ ಇತ್ಯಾದಿ ಕಾರ್ಯಕ್ರಮಗಳಿಗೆ, ಸಭೆ, ಸಮಾರಂಭ, ವಿಚಾರಗೋಷ್ಠಿ, ಸತ್ಸಂಗ, ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಎಲ್ಲ ರೀತಿಯ ಸೌಲಭ್ಯಗಳ ಸಭಾಮಂದಿರ. ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಬಾಡಿಗೆ ರಹಿತ ಉಚಿತವಾಗಿ ನೀಡಲಾಗುವುದು. ವಿದ್ಯುತ್ ಬಿಲ್ ಮತ್ತು ಸ್ವಚ್ಛತೆಯ ಕನಿಷ್ಠ ಪಾವತಿಯೊಂದಿಗೆ. ಸಂಪರ್ಕಿಸಿ 7975910123 94497 73003. ಸುದ್ದಿಗೊಂಚಲಿಗೆ ಸ್ವಾಗತ. ಅವೇತೋ ಹೊಸ ಕಾರ್ಯಕ್ರಮದ ಮೂಲಕ ಸಾಮಾಜಿಕ ಚಟುವಟಿಕೆದ ಮೂಲಕ ಗಮನ ಸೆಳೆಯಿನ ಆಸಿಫ್ ಗುರುಪರನ ಮುತಾಲಿಕೆಡು ಅನಿ ಚಾರಿಟೇಬಲ್ ಟ್ರಸ್ಟ್ದ ಸಹಕಾರಡು 10 ಜೋಡಿಲೆಗೆ ಸಾಮೂಹಿಕ ಮದಿಮೆಲ್ಲೇಸು ಸೋಮೇಶ್ವರ ಉಚ್ಚಿಲದ ಕಿಯಾನ್ಸಾ ಗಾರ್ಡನ್ ಐತಾರ ಬಯ್ಯಾಗ ನಡೆತನು. ಹೊಸ ಕಾರ್ಯಕ್ರಮದ ಮೂಲಕ ಸೇವಾ ರಂಗಡು ಜನಮನ್ನಣೆ ಪಡೆಯಿನ ಲತೀಫ್ ಗುರುಪರನ ನೇತೃತ್ವಡ್ ಅನಿ ಚಾರಿಟೇಬಲ್ ಫೌಂಡೇಶನ್ ಬತ್ತಿರ್ದು 10 ಜೋಡಿಲೆನ ಸಾಮೂಹಿಕ ಮದ್ಮೆಲೇಸನು ಉಚ್ಚಿಲದ ಕಿಯಾನ್ಸಾ ಗಾರ್ಡನ್ ಐತಾರ ನಡಪಾಯರು. ಯುವಕರ ಕಣ್ಮಣಿಯಾಗಿರುವ ಲತೀಫ್ ಗುರುಪುರ ಇನ್ನಷ್ಟು ಎತ್ತರಕ್ಕೇರಿ ಎದ್ದು ಬಂದು ಈ ನಾಡಿನ ಸರ್ವತೋಮುಖ ಅಭಿವೃದ್ಧಿಯಲ್ಲಿಯೂ ಕೂಡ ಅವರ ಕೈ ಜೋಡಣೆ ಮುಂದಕ್ಕೂ ಎಲ್ಲಿಂದ ಹೇಳಿ ಶುಭ ಹಾರೈಸುತ್ತಾ ಬಿಬರ್ಕತಿ ಬಿಸ್ಮಿಲ್ಲಾಹಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹ್.
ಮುಕ್ತಾಯ ಹಂತದಲ್ಲಿದೆ. ಈ ಸಭಾಂಗಣಕ್ಕೆ ಫಿರೋಜ್ ಹುಲ್ಲುಪರಮಿನವರು ಆ ಸ್ಥಾನದಲ್ಲಿ ಕೂತ್ಕೊಳ್ಬೇಕು. ಸೈಯದ್ ಜಿಫ್ರಿ ತಂಗಳ್ ಬೆಳ್ತಂಗಡಿ ಕಾರ್ಯಕ್ರಮನ ಉದಿಪನ ಮಾಡ್ತಾರೆ. ಒಟ್ಟಪಟ್ಟ ಆಳುಗಳು ജാതി മത ഭേദമന്യേ മനുഷ്യനെ സഹായിക്കാൻ മുന്നോട്ട് വരുന്ന ഇതുപോലെയുള്ള സംരംഭങ്ങൾ നമ്മുടെ നാട്ടിൽ നിലനിൽക്കേണ്ടതുണ്ട്. കാരണം ഇതുപോലെ പാവപ്പെട്ടവന്റെ കണ്ണീരൊപ്പുന്ന കാരുണ്യ പ്രവർത്തനങ്ങൾ നിലനിൽക്കുന്ന കാലത്ത് കാരുണ്യവാനായ അള്ളാഹുവിന്റെ കാരുണ്യം നമുക്ക് ലഭിക്കുകയുള്ളൂ എന്നുള്ള സത്യം നമ്മൾ തിരിച്ചറിയണം. നമ്മളെപ്പോ ഇതുപോലെയുള്ള ഇന്ന് സ്വാർത്ഥതയുടെ ഒരു കാലഘട്ടത്തിലാണ് നമ്മൾ ജീവിക്കുന്നത്. എന്തിനും പ്രതിഫലം ആഗ്രഹിക്കുന്ന ഒരു കാലഘട്ടം. മറ്റൊരാളോട് ഒന്ന് പുഞ്ചിരിച്ചു കൊടുത്താൽ അതിന് എനിക്കെന്ത് കിട്ടുമെന്ന് ചിന്തിക്കുന്ന ഒരു കാലഘട്ടം. ലാഭം മാത്രം നോക്കിയിട്ട് ജീവിക്കുന്ന ഒരു കാലഘട്ടത്തിൽ ഒരുപാട് പെൺമക്കളുടെ വിവാഹം നടന്ന് മറ്റുള്ളവരുടെ സന്തോഷം കണ്ട് അതിൽ സന്തോഷം കണ്ടെത്തുക എന്നുള്ളത് സത്യവിശ്വാസിയുടെ ഏറ്റവും വലിയ ഒരു സ്വഭാവമാണ്. പാണക്കാട് സ്വാബിക് ശിഹാബ് തങ്ങൾ ദുആ നിറവേറിസായിരുന്നു. بارك لنا في كل أمورنا خاصة فيما نحن فيه وفي اجتماعنا هذا وفي أمرنا هذا ومقصودنا هذا ومجلسنا هذا بركة تامة كما باركت وأنعمت على عبادك الصالحين. ಸೈಯದಾಲಿ ತಂಗಳ್ ಕುಂಬೋಳ್ ಸಮಾರೋಪದ ಗುರ್ಕಾರ್ಮನೆ ವಹಿಸಿದ ಪಾತಿರೇರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿ ತ್ವಾಕಾ ಅಹಮದ್ ಮುಸ್ಲಿಯಾರ್ ನಿಕಾದ ನೇತೃತ್ವವನ್ನು ವಹಿಸಿದ್ದಾರೆ. ಸೈಯದ್ ಜಮಲುಲೈಲಿ ತಂಗಳ್ ಕಾಜೂರು ಲೋಗೋ ಬಿಡುಗಡೆ ಮಾಡಿದ ಪಾತಿರೇರು. അതുകൊണ്ട് നമ്മുടെ മാതൃകയായ അബ്ദുൽ ലത്തീഫിനെ പോലെ എന്റെ പ്രിയപ്പെട്ട ഉമറാക്കള് ധാരാളമുണ്ട് നമ്മുടെ നാട്ടില്. ഇതൊരു മാതൃകയായി നിങ്ങൾ ഏറ്റെടുത്ത് ഇൻഷാ അല്ലാഹ് അത് നമ്മുടെ കഴിവിന്റെ പരമാവധി ഈ സമൂഹത്തിലെ ഈ ഉമ്മത്തിലെ പാവപ്പെട്ടവരെ സഹായിക്കാൻ, വീടില്ലാത്തവർക്ക് വീട് വെച്ചു കൊടുക്കാൻ, മംഗലപ്രായമെത്തിയിട്ട് കഷ്ടത അനുഭവിക്കുന്ന ആ കുടുംബത്തിന് ഒരു താങ്ങായി മാറാൻ, മക്കള് പഠനത്തിന് വേണ്ടിയിട്ട് വല്ല സഹായവും നടത്താൻ, ഡയാലിസിന് വേണ്ടി ആസ്പത്രിയില് ചെലവിന് വേണ്ടി കഷ്ടപ്പെടുന്ന രോഗികൾക്ക് ഒരു സാന്ത്വനം ചെയ്തു കൊടുക്കാൻ, ഇങ്ങനെ തുടങ്ങിയിട്ട് ഈ ഉമ്മത്തില് കഷ്ടതകൾ അനുഭവിക്കുന്ന, പ്രയാസങ്ങൾ അനുഭവിക്കുന്ന, ദുരിതങ്ങൾ അനുഭവിക്കുന്ന ധാരാളം ആളുകളുണ്ട്. സമസ്ത മുഷാവರದ ബി.കെ. അബ്ദുൽ ഖാദർ മുസ്ലിയാർ ബംബ്രാണ, ഉസ്മാനുൽ ഫൈസി തോടാർ, ഇർഷാദ് ദാരിമി നിക്കാ ನೆರವೇರಿಸಾಯಿರು. ಜಮಾಲ್ ದಾರಿಮಿ ಕುತ್ಬಾ ನೆರವೇರಿಸಾಯಿರು. ಬದ್ರುದ್ದೀನ್ ಅಸ್ಹರಿ, ಎಸ್.ಬಿ. ದಾರಿಮಿ, ಕುಕ್ಕಿಲ ದಾರಿಮಿ, ರಫೀಕ್ ಮಾಸ್ಟರ್, ಹುಸೈನ್ ದಾರಿಮಿ, ಅನೀಸ್ ಕೌಸರಿ, ಸಿದ್ದಿಕ್ ಕೆ.ಎಂ. ಮೊಂಟುಗೋಳಿ ಈ ಪೊರ್ತುಡೋಟುಗೇತೆರು. ಇಕ್ಬಾಲ್ ಬಾಳಿಲ ಸವಿಸ್ತಾರಿಕೆ ಮಾಡ್ತೇರು.
You touched my heart. Flowers are symbol of love. Happy married life. Colorful flowers for you with love. We love to decorate your happiest places. We make your life better. We love to wish you happiness. Let us live together with love. Fulfilling your colorful dreams. Say much more with flowers. Rangoli Flowers, Florist and Decor, opposite Moti Mahal, Hampankatta, Mangalore, and near ARC, Ullalbail, Tokot. ಸುದ್ದಿವಂಜಲಿಗೆ ಸ್ವಾಗತ. ಈ ಸತ್ಯದ ಲೋಕಸಭಾ ಚುನಾವಣೆಡು ದಕ್ಷಿಣ ಕನ್ನಡ ಜಿಲ್ಲಾ ಅಹಿಂದ ಒಕ್ಕೂಟ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ಪೂಜಾರಿಯನ್ನು ಬೆಂಬಲಿಸಲು ಪಂಡದು ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರು ಬಾದ್ಶಾ ಸಾಂಬಾರ್ ತೋಟ ಸುದ್ದಿಗೋಷ್ಠಿಡು ತೆರಿಪಾದರು. ಉಳ್ಳಾಲ ಪ್ರೆಸ್ ಕ್ಲಬ್ ಸುದ್ದಿಗೋಷ್ಠಿ ನಡಪಾದ ಪಾತೆರ್ನ ಅಹಿಂದ ಒಕ್ಕೂಟದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಬಾದ್ಶಾ ಸಾಂಬಾರ್ ತೋಟ ಅಲ್ಪಸಂಖ್ಯಾತರಿನ ಹಿಂದುಳಿದ ವರ್ಗಲೆದ ದಲಿತರಿನ ಏಳಿಗೆಗಾದ ಅಹಿಂದ ಒಕ್ಕೂಟನು ಸಿದ್ದರಾಮಯ್ಯರು 2005 ಅಸ್ತಿತ್ವ ಕನೈತೆರು. ಸಮಾಜಡು ದಲಿತರು ಹಿಂದುಳಿದ ವರ್ಗದಕ್ಲು ಅಲ್ಪಸಂಖ್ಯಾತರನ್ನು ಮುಖ್ಯವಾಹಿನಿಗೆ ಕನವಡು ಪಂಪಿನ ಉದ್ದೇಶಡು ಸ್ಥಾಪಿಸಾದರು. ಅಹಿಂದ ರಾಜ್ಯಡೆ ಬಲಿಷ್ಠ ಒಕ್ಕೂಟ ಬೊಕ್ಕ ಚಳವಳಿಯಾದ ಕಾರ್ಯನಿರ್ವಹಿಸಾವುದುಂಡು. ಸಾಮಾಜಿಕ ನ್ಯಾಯ, ಸರಕಾರಿ ಯೋಜನೆಗಳು, ಸರಕಾರ ಸವಲತ್ತುಲು, ರಾಜಕೀಯಡು ಅಸ್ತಿತ್ವ ಕನಪನ ಪ್ರಯತ್ನಡು ಅಹಿಂದ ಇದ್ದದು. ಈ ನಿಟ್ಟಿಡು ಕಾಂತರಾಜ್ ವರದಿ ಜಾರಿ ಕಾಣದಿತ್ತಂಡು. ಈ ಮೂಲಕ ಶಿಕ್ಷಣ, ರಾಜಕೀಯ ಕ್ಷೇತ್ರಡು ಮುನ್ನಲೆಗೆ ಬರೆಯರೆ ಸಹಕಾರಿಯಾತಂಡು. ಇಂದು ಉದ್ದೇಶದ ರಾಜಡೊರ್ಮೆ ಅಹಿಂದ ಒಕ್ಕೂಟ ಕಾಂಗ್ರೆಸ್ ಅಭ್ಯರ್ಥಿಲೆಗೂ ಬೆಂಬಲನು ಸೂಚಿಸಾದಿತ್ತದು. ಜಿಲ್ಲೆಡು ಪದ್ಮರಾಜ್ ಪೂಜಾರ್ಲೆನು ಬೆಂಬಲಿಸಾಯರೆ ಉಲ್ಲಪಂಡು ತೆರಿಪಾಯರು. ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ಒಕ್ಕೂಟ ಅಲ್ಪಸಂಖ್ಯಾತರ ಹಾಗೂ ಹಿಂದುಳಿದ ವರ್ಗ ಹಾಗೂ ದಲಿತ ವರ್ಗಗಳನ್ನು ಒಗ್ಗೂಡಿಸಿಕೊಂಡು ಮಾನ್ಯ ಸಿದ್ದರಾಮಯ್ಯನವರು 2005ರಲ್ಲಿ ಈ ಅಹಿಂದ ಒಕ್ಕೂಟವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದನ್ನು ಅಸ್ತಿತ್ವಕ್ಕೆ ತಂದರು. ಇದರ ಮುಖ್ಯ ಉದ್ದೇಶ ಏನಂದರೆ ಅಹಿಂದ ಅಲ್ಪಸಂಖ್ಯಾತರು ಯಾರಿದ್ದಾರೆ, ಹಿಂದುಳಿದ ವರ್ಗ ಯಾರಿದ್ದಾರೆ ಹಾಗೂ ದಲಿತ ವರ್ಗದವರು ಎಲ್ಲರನ್ನು ಸಮಾಜದಲ್ಲಿ ಒಂದು ಮುಖ್ಯ ಹಂತಕ್ಕೆ ತರಬೇಕು ಎಂಬ ಉದ್ದೇಶದಿಂದ ಈ ಒಂದು ಅಹಿಂದ ಎಂಬಂಥ ಒಂದು ಒಕ್ಕೂಟವನ್ನು ಇಡೀ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ಸ್ಥಾಪಿಸಿದರು. ಇದರ ಮುಖ್ಯ ಉದ್ದೇಶ ಏನಂದರೆ ಎಲ್ಲ ಹಿಂದುಳಿದ ವರ್ಗಗಳಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಎಂಬ ಉದ್ದೇಶದಿಂದ ಇದನ್ನು ಅಂದು ಅವರು ಸ್ಥಾಪಿಸಿದರು. ಹಾಗೆ ಇದು ರಾಜ್ಯಾದ್ಯಂತ ಇವತ್ತು ಒಂದು ಬಲಿಷ್ಠ ಒಂದು ಒಕ್ಕೂಟವಾಗಿ, ಬಲಿಷ್ಠ ಒಂದು ಚಳವಳಿಯಾಗಿ ಇವತ್ತು ರಾಜ್ಯಾದ್ಯಂತ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ. ಯಾರು ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ, ದಲಿತರಿಗೆ ಏನು ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ವೋ ಇದನ್ನು ಸಿಗಬೇಕು ಎಂಬ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಂದು ಇದನ್ನು ಹುಟ್ಟಿ ಹಾಕಿದ್ರಿಂದ ಇವತ್ತು ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳಿಗಿರ್ಬೋದು ಅಥವಾ ಅಲ್ಪಸಂಖ್ಯಾತರಿರ್ಬೋದು, ದಲಿತರಿಗಿರ್ಬೋದು, ಇವರಿಗೆ ಹಲವಾರು ಯೋಜನೆಗಳು, ಸರ್ಕಾರದ ಸವಲತ್ತುಗಳು ಹಾಗೂ ಸಾಮಾಜಿಕ ನ್ಯಾಯ ಅದು ರಾಜಕೀಯದಲ್ಲಿ ಇರ್ಬೋದು ಎಲ್ರಿಗೂ ಎಲ್ಲ ವರ್ಗಗಳಿಗೆ ಸಿಗಬೇಕು ಎಂಬ ಉದ್ದೇಶದಿಂದ 2000 ಅವರು ಪ್ರಥಮ ಅವಧಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವರು ಕಾಂತರಾಜ್ ವರದಿಯನ್ನು ಜಾರಿಗೆ ತಂದರು. ಯಾಕೆ ಹಿಂದುಳಿದ ವರ್ಗಕ್ಕೆ ಏನು ಸಾಮಾಜಿಕ ನ್ಯಾಯ ಸಿಗಬೇಕು, ಅದು ರಾಜಕೀಯದಲ್ಲಿ ಇರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಹಿಂದುಳಿದಿರ್ತಕ್ಕಂಥ ಜನರನ್ನು ಸಮಾಜದಲ್ಲಿ ಮುನ್ನಡೆಗೆ ತರಬೇಕು ಎಂಬ ಉದ್ದೇಶದಿಂದ ಈ ಒಂದು ಅಹಿಂದ ಸಂಘಟನೆಯನ್ನು ಕಟ್ಟಿ ಬೆಳೆಸಿ ಇವತ್ತು ರಾಜ್ಯಾದ್ಯಂತ ಅದು ಭಾಳಷ್ಟು ಯಶಸ್ಸನ್ನು ಗಳಿಸ್ತಾ ಇದೆ. ನಾವು ಇಲ್ಲಿ ಕರೆದಿರ್ತಕ್ಕಂಥ ಉದ್ದೇಶ ಏನಂದರೆ ಏಪ್ರಿಲ್ 26ಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಉಂಟು. ಈ ಚುನಾವಣೆಯಲ್ಲಿ ನಮ್ಮ ಹಿಂದುಳಿದ ವರ್ಗದ ಒಬ್ಬ ನಾಯಕ ಶ್ರೀಮಾನ್ ಪದ್ಮರಾಜ್ ಪೂಜಾರಿ ಅವರು ಈ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವರು ಚುನಾವಣೆಗೆ ನಿಂತಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ಒಕ್ಕೂಟವು ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಬೆಂಬಲವನ್ನು ನೀಡ್ತಾ ಇದೆ. ಹಾಗೆಯೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಕಾಂಗ್ರೆಸ್
ಯಾಕೆಂದರೆ ಪದ್ಮರಾಜ್ ಪೂಜಾರಿ ಅವರು ಹಿಂದುಳಿದ ವರ್ಗಕ್ಕೆ ಸೇರಿದವರು ಹಾಗೂ ಹಲವಾರು ಸಾಮಾಜಿಕ ನ್ಯಾಯ ಜನರಿಗೆ ತಲುಪಿಸ್ತಕ್ಕಂಥ ಒಬ್ಬ ಸಮರ್ಥ ಅಭ್ಯರ್ಥಿ ಕೂಡ. ಅವರು ಕೂಡ ಹಿಂದುಳಿದ ವರ್ಗಕ್ಕೆ ಸಮುದಾಯಕ್ಕೆ ಸೇರಿದವರು. ಎಲ್ಲ ವರ್ಗದ ಜನರನ್ನು ಒಟ್ಟು ಸೇರಿಸಿಕೊಂಡು, ಅದು ಅಲ್ಪಸಂಖ್ಯಾತರಲ್ಲಿರ್ಬೋದು, ದಲಿತರು ಇರ್ಬೋದು, ಹಾಗೆಯೇ ಹಿಂದುಳಿದ ವರ್ಗ ಇರ್ಬೋದು, ಹಾಗೆಯೇ ಬಹುಸಂಖ್ಯಾತರನ್ನು ಕೂಡ ಸೇರಿಸಿಕೊಂಡು ಈ ಜಿಲ್ಲೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಆಗಬೇಕಿದೆಯೋ, ಈ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರಬೇಕು, ಯಾವ ರೀತಿ ಈ ಜಿಲ್ಲೆಯಲ್ಲಿ ತನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಒಂದು ಜಿಲ್ಲೆಯನ್ನು ಇಡೀ ರಾಷ್ಟ್ರಕ್ಕೆ ಉತ್ತಮ ಮಟ್ಟಕ್ಕೆ ಕೊಂಡೋಗುವಂಥ ಒಂದು ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷ ನೀಡಿರ್ತದೆ. ಆದ ಕಾರಣ ನಾವು ಅವರಿಗೆ ಈ ನಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ. ಹಾಗೆಯೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ವರ್ಗವು ಈ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಬೆಂಬಲವನ್ನು ಸೂಚಿಸ್ತಾ ಇದೆ. ಜಿಲ್ಲಾ ಉಪಾಧ್ಯಕ್ಷರು ಅಚ್ಯುತಗಟ್ಟಿ ಪಾದರೊಂದು ಅಹಿಂದ ನಾಯಕರು ದೇವರಾಜ್ ಅರಸು ಪ್ರಬಲವಾದ ಕಾರ್ಯನಿರ್ವಹಿಸಾಂಡ ಜನಾರ್ದನ ಪೂಜಾರ್ಲು ಸಾಮಾನ್ಯ ಜನಕುಲನ ಬ್ಯಾಂಕ್ ದಡಿಗೆ ಕನದಿದ್ದೇರು. ವೀರಪ್ಪ ಮೊಯ್ಲಿ ಸಿಇಟಿ ಜಾರಿ ಕನೈದೇರು. ಇಡೀ ದೇಶಡು ಶೇಕಡ 80 ಹಿಂದುಳಿದ ವರ್ಗದಕ್ಲು ಇತ್ತಂಡಲ ಸಂವಿಧಾನಬದ್ಧ ನ್ಯಾಯ ನನಲ ತಿಕ್ಕೀಜಿ. ಕೇವಲ 15% ಉಪ್ಪುನ ಮೇಲ್ವರ್ಗದಕ್ಲು ಇತ್ತೆಲ್ಲ ಆಡಳಿತ ನಡಪೊಂದುಲ್ಲೇರು. ಪ್ರತಿಪಕ್ಷದ ಆಡಳಿತಡ್ಲ ನ್ಯಾಯ ತಿಕ್ಕೀಚಿ. ಸಿದ್ದರಾಮಯ್ಯರ ಸುರುಮಲ್ತಿನ ಅಹಿಂದ ಒಕ್ಕೂಟ ರಾಜ್ಯಡೆ ಪ್ರಚಲಿತಡು ಉಂಡು. ದೇಶಡೆ ಪ್ರಬಲ ಅಹಿಂದ ನಾಯಕರಾದ ಸಿದ್ದರಾಮಯ್ಯರು ಬೇಲೆ ಮಲ್ತೊಂದಿತ್ತದು ಅರೆಗ್ ರಾಷ್ಟ್ರ ನಾಯಕಿಯಾಪುನ ವ್ಯಕ್ತಿತ್ವ ಉಂಡು. ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪೂಜಾರ್ಲು ನಿಷ್ಠಾವಂತ ಪ್ರಾಮಾಣಿಕ ವ್ಯಕ್ತಿತ್ವದ ರಾಜಕಾರಣಿ ಆದಿತ್ತದು ಅರೆಗ್ ಸಂಪೂರ್ಣ ಬೆಂಬಲನು ಕೊರ್ಪ ಪಂಡ ತೆರಿಪಾಯರು. ನೇತೃತ್ವವನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಬರುವಂಥ ಬಹುಶಃ ದೇಶದಲ್ಲಿ ಒಬ್ಬ ಅಹಿಂದ ನಾಯಕ ಇರುವುದಿಲ್ಲ ಎಂಬುದನ್ನು ನಾವು ಮನಗಂಡಿದ್ದೇವೆ. ಈಗಾಗಲೇ ಕರ್ನಾಟಕದಲ್ಲಿ ದೇವರಾಜ ಅರಸರಂಥ ಒಬ್ಬ ಮಹಾನ್ ನಾಯಕ ಇಡೀ ಕರ್ನಾಟಕ ರಾಜ್ಯವನ್ನೇ ಅಭಿವೃದ್ಧಿ ಪಥದಲ್ಲಿ ಮತ್ತು ಹಿಂದುಳಿದ ವರ್ಗಗಳ ಮತ್ತು ಅಹಿಂದ ವರ್ಗಗಳ ಜನರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಂಥ ಒಬ್ಬ ಮಹಾನ್ ನಾಯಕ. ಅನಂತರದ ದಿನಗಳಲ್ಲಿ ನಮಗೆ ಈ ರಾಜ್ಯದಲ್ಲಿ ಜನಾರ್ದನ ಪೂಜಾರಿ ಅಂತ ಮತ್ತು ವೀರಪ್ಪ ಮೊಯ್ಲಿ ಅವರಂಥ ಹಿಂದುಳಿದ ವರ್ಗದ ನಾಯಕರು ಬಹಳಷ್ಟು ಅಹಿಂದ ವರ್ಗಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈಗಾಗಲೇ ಜನಾರ್ದನ ಪೂಜಾರಿಯವರು ಒಂದು ಬ್ಯಾಂಕಿನ ಬಾಗಿಲನ್ನು ತಟ್ಟುವಂಥ ವ್ಯವಸ್ಥೆಯನ್ನು ಮಾಡಿದ್ದು ಅಹಿಂದ ವರ್ಗಕ್ಕೆ ಬಹಳಷ್ಟು ಪ್ರಯೋಜನವನ್ನು ಮಾಡಿದೆ. ಅದೇ ರೀತಿ ವೀರಪ್ಪ ಮೊಯ್ಲಿಯವರು ಸಿಇಟಿಯನ್ನು ತಂದು ಅಹಿಂದ ವರ್ಗಕ್ಕೆ ಬಹಳಷ್ಟು ಒಂದು ಪ್ರಯೋಜನವನ್ನು ಕೂಡ ಮಾಡಿದ್ದಾರೆ. ಅದರೊಟ್ಟಿಗೆ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯಕ್ಕಾಗಿ ಈಗಾಗಲೇ ಪಂಚಾಯತ್ನಿಂದ ಹಿಡಿದು ರಾಷ್ಟ್ರ ಮಟ್ಟದ ತನಕ 33% ರಿಸರ್ವೇಷನ್ನ ಕೂಡ ಮಾಡುವಲ್ಲಿ ನಮ್ಮ ಮೊಯ್ಲಿಯವರು ಬಹಳಷ್ಟು ಅದರ ಹಿಂದೆ ಕೆಲಸ ಮಾಡಿದ್ದಾರೆ. ಆದರೂ ಕೂಡ ಇವತ್ತು ಅಹಿಂದ ಒಟ್ಟು ಸೇರಿದರೆ ದೇಶದಲ್ಲಿ ಸುಮಾರು 80% ಜನರು ಅಹಿಂದ ಒಟ್ಟಿಗಿದ್ದಾರೆ. ಆದರೆ ಅಹಿಂದಕ್ಕೆ ಸಿಗುವಂಥ ಸಾಮಾಜಿಕವಾಗಿ ಅಥವಾ ಸಂವಿಧಾನಬದ್ಧವಾಗಿ ಸಿಗುವಂಥ ನ್ಯಾಯ ಇನ್ನೂ ಕೂಡ ಸಿಕ್ಕಿಲ್ಲ. ಈಗಾಗಲೇ ಇತರೆ ಹಿಂದುಳಿದ ವರ್ಗದವರು ಕೂಡ 51% ಇದ್ದರೂ ಕೂಡ ಬಾಕಿ 30% ನಮ್ಮ ಅಲ್ಪಸಂಖ್ಯಾತರು, ಅದೇ ರೀತಿ SC/ST ಸೆಲ್ನವರು ಕೂಡ ಸೇರಿ 80% ಇದ್ದರೂ ಕೂಡ ನಮಗೆ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ. ನಮ್ಮನ್ನು ಇವತ್ತು ಕೇವಲ ಒಂದು 10-15% ಜನಸಂಖ್ಯೆ ಇರುವಂಥ ಮೇಲ್ವರ್ಗದ ಜನರು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ. ಬಹುಶಃ ಇದು ನಮಗೆ ಬೇಸರ ಸಂಗತಿ. ಏನು ಸಂವಿಧಾನದಲ್ಲಿ ನಮಗೆ ಏನು ಶಾಸನಬದ್ಧವಾದಂಥ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ, ಅದನ್ನು ಇವತ್ತಿಗೂ ಕೂಡ ಯಾವುದೇ ರಾಜಕೀಯ ಪಕ್ಷಗಳು ಕೂಡ ಅದನ್ನು ಪಾಲನೆ ಮಾಡ್ತಾ ಇಲ್ಲ. ಈ ಒಂದು ಉದ್ದೇಶದಿಂದ ಅಹಿಂದ ಚಳವಳಿ ಬಹುಶಃ ರಾಜ್ಯದಲ್ಲಿ ಈಗಾಗಲೇ ಪ್ರಚಲಿತವಾಗಿರುತ್ತದೆ. ಈ ಒಂದು ಚಳವಳಿಯ ನೇತೃತ್ವವನ್ನು ಶ್ರೀಯುತ ಸಿದ್ದರಾಮಯ್ಯನವರ ಮುಖಾಂತರ ಬಹುಶಃ 2005ರಲ್ಲಿ ಪ್ರಾರಂಭ ಮಾಡಿದ ನಂತರ ಇವತ್ತು ಒಬ್ಬ ಹಿಂದುಳಿದ ವರ್ಗದ ಮಹಾನ್ ನಾಯಕರಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ 5 ವರ್ಷ ಸಂಪೂರ್ಣ ದೇವರಾಜ ನಂತರ ಅಧಿಕಾರವನ್ನು ಮಾಡಿ ಈ ಒಂದು ರಾಜ್ಯಕ್ಕೆ ಬಹಳಷ್ಟು ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಮತ್ತು ಹಿಂದುಳಿದ ಮತ್ತು ಅಹಿಂದ ಎಲ್ಲ ವರ್ಗದವರಿಗೂ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ. ಏನು ಸಂವಿಧಾನದಲ್ಲಿ ಅಹಿಂದ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಇದೆ, ಅದನ್ನು ಚಾಚು ತಪ್ಪದೆ ಕಾರ್ಯಗತ ಮಾಡಿದ್ದಾರೆ. ಈಗಾಗಲೇ ಮತ್ತೆ ಕರ್ನಾಟಕದಲ್ಲಿ
ಸಿದ್ದರಾಮಯ್ಯವರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಇವತ್ತು ಕೂಡ ಒಬ್ಬ ಮಹಾನ್ ನಾಯಕ ಧ್ವನಿ ಎತ್ತಿ ಮಾತಾಡುವಂಥ ಈ ಅಹಿಂದ ವರ್ಗದವರಿಗೆ ನ್ಯಾಯವನ್ನು ಕೊಡುವಂಥ ಒಬ್ಬ ನಾಯಕನಿದ್ದರೆ ಅದು ಸಿದ್ದರಾಮಯ್ಯ. ಭವಿಷ್ಯತ್ತಿನ ದಿನಗಳಲ್ಲಿ ಅವರು ರಾಷ್ಟ್ರ ನಾಯಕರಾಗಿ ಖಂಡಿತ ಹೋಗುವಂಥ ಅವಕಾಶ ಇದೆ, ಅವರ ವ್ಯಕ್ತಿತ್ವ ಕೂಡ ಇದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ರಾಷ್ಟ್ರ ನಾಯಕರಾಗಿ ಅವರು ಬಂದರೆ ಖಂಡಿತ ಅಹಿಂದ ವರ್ಗಕ್ಕೆ ಇನ್ನಷ್ಟು ಪ್ರಯೋಜನ ಸಿಗಬಹುದು. ಪುತ್ತೂರು ತಾಲೂಕು ಅಹಿಂದ ಅಧ್ಯಕ್ಷರು ಪ್ರಹ್ಲಾದ್, ಕುಡ್ಲನಗರ ಅಧ್ಯಕ್ಷರು ಮೇರಿ ಸಾಂತಿಸ್, ಉಳ್ಳಾಲ ತಾಲೂಕುದ ಇಬ್ರಾಹಿಂ ನಡುಪದವ್, ಜಿಲ್ಲಾ ಕಾರ್ಯದರ್ಶಿ ರಂಜಿತ್ ಪಂಗೇರ, ಜಿಲ್ಲಾ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಲವೀನಾ, ನಗರ ಪ್ರಧಾನ ಕಾರ್ಯದರ್ಶಿ ವಿಲ್ಮಾ ಸುದ್ದಿಗೋಷ್ಠಿ ಒಡಿಗೇತೆರು. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಪ್ರಧಾನ ಕಚೇರಿ ಕೋಟೆಕಾರು ರೈತ ಸದನ ಸಹಿತ 7 ಶಾಖೆಗಳನ್ನು ಹೊಂದಿರುವ ಸಹಕಾರ ಸಂಘ ಗ್ರಾಹಕ ಬಂಧುಗಳ ಅನುಕೂಲಕ್ಕಾಗಿ ದಿನಾಂಕ 15/8/2023 ಜಾರಿಗೆ ಬರುವಂತೆ ನಿರಕು ಠೇವಣಿಯ ಬಡ್ಡಿ ದರಗಳನ್ನು ಈ ಕೆಳಗಿನಂತೆ ಪರಿಷ್ಕರಿಸಲಾಗಿದೆ. ಕ್ರಮ ಸಂಖ್ಯೆ 1, 46 ದಿನಗಳಿಂದ 180 ದಿನಗಳವರೆಗೆ ಸಾಮಾನ್ಯ ಬಡ್ಡಿ ದರ 5%, ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 5%. ಕ್ರಮ ಸಂಖ್ಯೆ 2, 181 ದಿನಗಳಿಂದ 365 ದಿನಗಳವರೆಗೆ ಸಾಮಾನ್ಯ ಬಡ್ಡಿ ದರ 5.5%, ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 5.5%. ಕ್ರಮ ಸಂಖ್ಯೆ 3, 13 ತಿಂಗಳಿಂದ 24 ತಿಂಗಳವರೆಗೆ ಸಾಮಾನ್ಯ ಬಡ್ಡಿ ದರ 8.0%, ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 8.5%. ಕ್ರಮ ಸಂಖ್ಯೆ 4, 25 ತಿಂಗಳಿಂದ 60 ತಿಂಗಳವರೆಗೆ ಸಾಮಾನ್ಯ ಬಡ್ಡಿ ದರ 8.5%, ಹಿರಿಯ ನಾಗರಿಕರು, ಸಂಘ ಸಂಸ್ಥೆಗಳು, ಅಂಗವಿಕಲರಿಗೆ 9.0%. ಅನುಮೊಬೈಲ್ ನಿಮಗಾಗಿ ನೀಡುತ್ತಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಗ್ ದೀಪಾವಳಿ ಸೇಲ್. ಸ್ಮಾರ್ಟ್ಫೋನ್ ಖರೀದಿದಾರರಿಗೆ ಸಂತಸದ ಸುದ್ದಿ. ಅತ್ಯಾಕರ್ಷಕ ಕೊಡುಗೆಗಳು, ಸರಿಸಾಟಿಯಿಲ್ಲದ ಬೆಲೆಗಳಲ್ಲಿ ಹಲವು ಹಣಕಾಸು ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಬಿಗ್ ಫೆಸ್ಟಿವಲ್ ಸೇಲ್, ಮೆಗಾ ಎಕ್ಸ್ಚೇಂಜ್ ಆಫರ್, buy one get one free with replacement warranty, get ಸ್ಮಾರ್ಟ್ ವಾಚ್ ಫ್ರೀ ವಿತ್ ಸ್ಮಾರ್ಟ್ಫೋನ್ಸ್, ಸ್ಮಾರ್ಟ್ಫೋನ್ ಪಡೆಯಿರಿ, ಲಕ್ಕಿ ಕೂಪನ್ ಪಡೆಯಿರಿ ಹಾಗೂ ಗೆಲ್ಲಿರಿ. 0% ಡೌನ್ ಪೇಮೆಂಟ್ ನೊಂದಿಗೆ ಐಫೋನ್ ಪಡೆಯಿರಿ, 24 ತಿಂಗಳವರೆಗೆ EMI ಲಭ್ಯ. ನಿಮ್ಮ ಬಜೆಟ್ಗೆ ತಕ್ಕಂತೆ ಸುಲಭ ಕಂತುಗಳಲ್ಲಿ ನಿಮ್ಮಿಚ್ಛೆಯ ಸ್ಮಾರ್ಟ್ಫೋನ್ ಅಪ್ಗ್ರೇಡ್ ಆಗಿರಿ. ಹೊಸ 5Gಗೆ ಆಫರ್ ಮೇಲೆ ಆಫರ್ಗಳು ನಿಮ್ಮ ಅನು ಮೊಬೈಲ್ನಲ್ಲಿ ಮಾತ್ರ. ಹಿಂದೆ ಭೇಟಿ ಕೊಡಿ ಅನು ಮೊಬೈಲ್, ಮಹೇಶ್ ಕಾಂಪ್ಲೆಕ್ಸ್ ನಿಯರ್ ಫ್ಲೈಓವರ್, ತೊಕ್ಕೊಟ್ಟು, ಮಂಗಳೂರು. ಕಾಂಟ್ಯಾಕ್ಟ್ 9148817291. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಆಶ್ರಯ ಕಾಲೋನಿದ ಹೋಮ್ ಫ್ರೆಂಡ್ಸ್ ಬೊಕ್ಕ ಹೋಮ್ ಫ್ರೆಂಡ್ಸ್ ಮಹಿಳಾ ಸಂಘದ ವತಿರ್ದು ದಶಮ ಸಂಭ್ರಮದ ಅಂಗವಾದ ವರ್ಷಂ ಪ್ರತಿ ನಡಪವನ ಸಾಮೂಹಿಕ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ಐತರ ಕಾಂಡೆ ನಡಪಾಯರು. ಕುಂಪಲ ಆಶ್ರಯ ಕಾಲೋನಿದ ಧಾರ್ಮಿಕ ಸಾಮಾಜಿಕ ಸೇವಾ ಚಟುವಟಿಕೆಲೆಡು ಮಲ್ಲ ಪುದರ್ಪಡಿನ ಓಂ ಫ್ರೆಂಡ್ಸ್ ಬೊಕ್ಕ ಓಂ ಫ್ರೆಂಡ್ಸ್ ಮಹಿಳಾ ಸಂಘ ಇತ್ತೆ ದಶಮ ಸಂಭ್ರಮಡು ದುಂಬುವರಿಯುಂದುಂಡು. ತಂಗ್ಲಿನ ವಾರ್ಷಿಕೋತ್ಸವದ ಅಂಗವಾದ ವರ್ಷಂ ಪ್ರತಿ ನಡಪಾವುನ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆನು ಐತಾರ ಕಾಂಡೆ ನಡಪಾಯರು. ಕಾಂಡೆ ಸ್ಥಳ ಶುದ್ಧಿ, ಘನಹೋಮಾದಿ ವೈದಿಕ ವಿಧಿಗಳನ್ನು ನಡಪಾದು ಸಾಮೂಹಿಕ ಸಂಕಲ್ಪ ಪ್ರಾರ್ಥನೆಡು ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ವ್ರತಾಚರಣೆದ ಕಥಾಪರಾಯಣನ ನಡಪಾಯರು. ನಮ್ಮ ಇಲ್ಲ ಆಟ ಬರ್ತದೆ, ಇಲ್ಲ ಜೋಕುಲು ಕೋಲ್ ಗೋದಂಡಿನ ಪೂರ ದೀದು ಕುಂಟರು ಪೂರ ಕಟ್ಟದು ಬೈರಾಸ ಪೂರ ಸುಂದದ ಆಟ ಹೋಗ್ಪೂಜ ನಮ್ಮಲ್ಲ ಇಲ್ಲೇ ಪುನಃ ಗಂಜಿದ ಒಂಜಿ ಆಟ ಬರ್ತದೆ. ನಾಟಕ ತೂದು ಬರ್ತದೆ ಮನತನ ಇಲ್ಲ ಪೂರ ನಾಟಕ. ಒಂಜಿ ಸಿನಿಮಾ ತೂದು ಬರ್ತದೆ, ಇಲ್ಲ ಸಿನಿಮಾನಲ್ಲಿ ಜೋಕುಲ ಆಟಿಕೆದ ಗುಂಪು, ಜೋಕುಲ ಆಟಿಕೆದ ಗುಂಪು ಗೋಪಾಲಕರು ಗೋಳಿನ ಮಾತಾಡಿಟ್ಟು ಉಂಟು ಕುಡುವುದು ಗುಂಪು ಅಂತೆ. ಅಂಜನೆ ಅದು ಪೂಜೆ ಮಾಡ್ತಾರೆ, ಪೂಜೆದ ಪ್ರಸಾದ ರಾಜ ಬರ್ತದೆ ಎಂದು ಒಂದು ಗೋಳಿನ
ಸೈಡ್ ಎತ್ತುಕೊಂಡು ಸುತ್ತುಳಿಯಲಿ ರಾಜೇನ ತಿರಸ್ಕಾರ ಭಾವವನ್ನು ಈ ಗೋಪಾಲಕರ ಪೂಜೆ ಹೆಚ್ಚಿನ ಮಂಡದ ಕುತ್ತಾರು ಶ್ರೀ ರಾಘವೇಂದ್ರ ಹೊಲ್ಲರೆನ ಪೌರೋಹಿತ್ಯಡೆ ನಡೆತಿನ ಶ್ರೀ ಸತ್ಯನಾರಾಯಣ ವ್ರತಾಚರಣೆಡು ಮಧ್ಯಾಹ್ನಡು ಮಹಾಪೂಜೆ நடப்பாது ಸಾರ್ವಜನಿಕ ಅನ್ನ ಸಂತರ್ಪಣೆಲ್ಲ நடப்பாயிரு. ವಿಶೇಷವಾದ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ವ್ರತಕಥೆಯನ್ನು ಮಹಾಂತ ಭಕ್ತ ವೃಂದಾದ ಸೇರಿದು ಮಲ್ತಿಲೆ ಕಾಂಡು ಸತ್ಯನಾರಾಯಣ ವ್ರತಕಥೆಯನ್ನು ಮಲ್ತನ ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯಪ್ರದಂ ಪಡ್ಕೊಂಡ ಪುಣ್ಯನಕ್ಕೆ ಸತ್ಯನಾರಾಯಣ ವ್ರತಕಥೆ ಪ್ರಾಪ್ತಿಯಾಗುವುದು ಪಡ್ಕೊಂಡು ಪುರಾಣ ಪಂಡಿತರ ವಿಚಾರ ಇದೇ ಮಾತ ಕಥಾಪೂರ್ವಕವಾದ ಪುರೋಹಿತರು ಪಂಡಿತ ಕಾಂಡು ವ್ರತ ಕಥೆ ಕೇಂದ್ರ ನಮ್ಮ ಪೂಜೆ ಮಲ್ಕನಾತೆ ಪುಣ್ಯ ಪ್ರಾಪ್ತಿಯಾಗುವ ವಿಚಾರ ಅಂಚನೆ ವಿಶೇಷವಾದ ಇನಿತ್ತ ಶುಭ ದಿನಟ್ಟು ಭಕ್ತಿ ಶ್ರದ್ಧಾ ಪುರಸ್ಸರವಾದ ಮಾನದ ಸೇರಿದು ಆ ಭಕ್ತಿ ಪುರಸ್ಸರವಾದ ಮಲ್ಕನ ಸೇರಿದು ಭಗವಂತ ಸಂತೋಷದ ಸ್ವೀಕಾರ ಮಲ್ಕದು ಇಡೀ ಜನಗಳಿಗೆ ಲೋಕ ಸಮಸ್ತ ಸುಖಿನೋ ಭವಂತು ಪಂಡಿತ ಆ ಲೋಕದ ಸಮಸ್ತ ಜನಗಳಿಗೆಲ್ಲ ಸುಖ ಶಾಂತಿ ನೆಮ್ಮದಿದ ಬದುಕನ್ನು ಆ ಭಗವಂತ ಅನುಗ್ರಹ ಮಾಡ್ಬಾರ್ದು ಅಂಚನೆ ಆಶ್ರಯ ಕೊಡಂತ ಮಾಂತಿರ ಒಗ್ಗಟ್ಟಿದೆ ನಾನು ತುಂಬಗಲ ಆ ಭಗವಂತನ ಆರಾಧನೆ ಮಾಡ್ಕೊಂಡ ಯೋಗ್ಯತೆ ಭಾಗ್ಯ ಐಕ್ಯಬೋಡ ಅಂತ ಸಕಲ ಸಂಪತ್ತು ಆರೋಗ್ಯಪೂರ್ಣವಾದ ಜೀವನ ಭಗವಂತ ನಮ್ಮ ಪಾಲದ ಅನುಗ್ರಹ ಮಾಡಿಕೊಂಡು ಬಿಡದು ಪ್ರಸನ್ನ ಕಾಲದ ನಮ್ಮ ಮಾತೆಲ್ಲ ಒಂಜೇ ಮನಸ್ಸಿಡು ಭಕ್ತಿ ಶ್ರದ್ಧಾ ಪುರಸ್ಸರವಾದ ಆ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರ ನಮ್ಮ ಮಾತೆಲ್ಲ ನಟ್ಟೊಂದಿನ ಪ್ರಾರ್ಥನೆ ಮಾತೆಲ್ಲ ಪಂಡೆ ಓಂ ಸ್ವಸ್ತಿ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ತೇಜಃ ಆರೋಗ್ಯಂ ದೇಹಿ ಮೇ ಪುರುಷೋ ಪರಿಸರದ ಭಕ್ತಬಂಧುಗಳು ಹೆಚ್ಚಿನ ಸಂಖ್ಯೆಡೆ ಕಾರ್ಯಕ್ರಮಕ್ಕೆ ಪಾಲ್ಪಡೆದು ಪ್ರಸಾದ ಪಡೆಯೊಂದು ಅನ್ನಪ್ರಸಾದನ್ಲ ಪಡೆಯೊಂಡೇರು.
ಫ್ರೆಂಡ್ಸ್ ಅಧ್ಯಕ್ಷರು ಪ್ರಮೋದ್, ಮಹಿಳಾ ಸಂಘದ ಅಧ್ಯಕ್ಷರು ಶ್ರೀಮತಿ ಮಲ್ಲಿಕಾ ಬೊಕ್ಕ ಓಂ ಫ್ರೆಂಡ್ಸ್ ಬೊಕ್ಕ ಮಹಿಳಾ ಸಂಘದ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಮುತಾಲಿಕಿಡಿದ್ದರು. ಮೋಕೆದ ವೀಕ್ಷಕ ಬಂದಲೆ ಇಡೆಗೆ ಪೊಸಕೊಳದ ಇನ್ನಿತ ಸುದ್ದಿಗೊಂಚಲನ್ನು ಮುಗಿತಂದಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಏಪಲತ್ತು ಒಂದು ಪ್ಲೇ ಪೊಸಕೊಳಲ್ 24x7.